Maestro Productions presents in association with Namma TV, Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Merger Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. दिल पे पत्थर रख के मुँह पे मेकअप कर लिया, वो दिल पे पत्थर रख के मुँह पे मेकअप कर लिया। मेरे सैया जी से आज मैंने ब्रेकअप कर लिया, मेरे सैया जी से आज मैंने ब्रेकअप कर लिया। सुबह सवेरे उठ के मैंने ये सब कर लिया, मेरे सैया जी से आज मैंने ब्रेकअप कर लिया। हमको बिन बताए तुमने ये कब कर लिया, अरे हमको बिन बताए तुमने ये कब कर लिया। तेरे सैया जी से काहे तूने ब्रेकअप कर लिया, तेरे सैया जी से काहे तूने ब्रेकअप कर लिया। सुबह सवेरे उठ के मैंने ये सब कर लिया, तेरे सैया जी से काहे तूने ब्रेकअप कर लिया। Breakup song that they do keep feelings right. अंगारों में निकले बुरे दिल बेफिक्रे, रात भर झूमेंगे आसमां घूमेंगे, चांदिए झूमेंगे तारों के मारेंगे फेरे। बुरे दिल बेफिक्रे, बुरे दिल बेफिक्रे, अंगारों में निकले बुरे दिल बेफिक्रे। ನಮಸ್ಕಾರ. ಕರಾವಳಿಯ ನಾಡಿ ಮಿಡಿತ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ ನಮ್ಮ ಟಿವಿ ವೀಕ್ಷಿಸುವಂತ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ನಮ್ಮ ಟಿವಿಯ ವೀಕ್ಷಕರಿಗಾಗಿ ಎಲ್ಲ ಕಲಾವಿದರಿಗಾಗಿ ನಮ್ಮ ಟಿವಿಯವರು ಯಾವಾಗಲೂ ಹೊಸ ಹೊಸ ವೇದಿಕೆ ನೀಡ್ತಾ ಇರ್ತಾರೆ. ಸ್ಕೂಲ್ ಲೆವೆಲ್, ಕಾಲೇಜ್ ಲೆವೆಲ್ ಯಾವುದೇ ಆಗಿರಲಿ, ನೃತ್ಯ ಆಗಿರಲಿ, ರುಚಿಕರ ಮಾಡುವಂಥ ಅಡುಗೆ ಆಗಿರಲಿ, ನಗಿಸುವಂಥ ಕಾರ್ಯಕ್ರಮ ಆಗಿರಲಿ, ಎಷ್ಟೋ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಇದೀಗ ಪ್ರಪ್ರಥಮ ಬಾರಿಗೆ ಕರಾವಳಿ ಕರ್ನಾಟಕದಾದ್ಯಂತ ಓಪನ್ ಟು ಆಲ್ ಇಟ್ಸ್ ಫ್ರೀ ಸ್ಟೈಲ್ ಡಾನ್ಸ್ ಕಾಂಪಿಟೇಷನ್ ಅಂತ ಪ್ರಾರಂಭ ಮಾಡಿದ್ದು. ದ್ಯಾಟ್ ಈಸ್ ಹೆಮ್ಸ್ ಡೇರ್ ಟು ಡಾನ್ಸ್. ಸ್ನೇಹಿತರೆ, ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮ ಇದೀಗ ಫೈನಲ್ ಸ್ಟೇಜ್ನಲ್ಲಿದೆ. ಮೇಸ್ಟ್ರೋ ಕಾರ್ಪೊರೇಷನ್, ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಟಿವಿಯ ಸಹಭಾಗಿತ್ವದೊಂದಿಗೆ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮದ ಫಿನಾಲೆ ಸ್ಟೇಜಿಗೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ, ಉಡುಪಿ ಮಾತ್ರವಲ್ಲದೆ ಮುಂಬೈ, ಬೆಂಗಳೂರು, ಹಾಸನ, ಬೆಳಗಾಂ ಎಲ್ಲೆಲ್ಲಿಂದ ಬಂದಂಥ ಟೀಮ್ಸ್, ಇದೀಗ ಫೈನಲ್ ಸ್ಟೇಜ್ ಮೇಲೆ ಎತ್ತಿದಂಥ ಟೀಮ್ಸ್ ಕೇವಲ 9. 100 ತಂಡಗಳಲ್ಲಿ ಬಂದಂಥ ಆಡಿಷನ್ ರೌಂಡಿಂದ ಕ್ವಾರ್ಟರ್ ಫಿನಾಲೆ, ಸೆಮಿಫೈನಲ್ಸ್, ಫೇಸ್ ಆಫ್ ರೌಂಡ್ ಈ ಎಲ್ಲ ಚಾಲೆಂಜಸ್ ಅನ್ನ ಫೇಸ್ ಮಾಡಿ ಫೈನಲ್ ರೌಂಡ್ಗೆ ಬಂದಂಥ 9 ತಂಡಗಳು ಇದೀಗ ಈ ವೇದಿಕೆ ಮೇಲೆ ಆ ಟ್ರೋಫಿಗೋಸ್ಕರ ಕಿತ್ತಾಡ್ತಾರೋ, ನಲ್ದಾಡ್ತಾರೋ, ಹೋರಾಡ್ತಾರೋ ಗೊತ್ತಿಲ್ಲ. ಬಟ್ ದ ಬೆಸ್ಟ್ ಡಾನ್ಸರ್ಸ್ ವಿಲ್ ವಿನ್. ದಟ್ ಇಸ್ ಹೆಮ್ಸ್ ಡೇ ಟು ಡಾನ್ಸ್ ಫಿನಾಲೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಕಲಾವಿದರು ರೆಡಿ ಆಗಿದ್ದಾರೆ. ಆದರೆ ಈ ಕಲಾವಿದರನ್ನ ತಿದ್ದುಪಡಿಸಿ ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ ಮುಂದಿನ ಸುತ್ತಿಗೆ ಸರಿ ಮಾಡುವಂತಹ, ರೆಡಿ ಮಾಡುವಂತಹ, ಅಟ್ಯಾಕ್ ಮಾಡ್ಲಿಕ್ಕೆ ರೆಡಿ ಆಗುವಂತಹ ಜಡ್ಜಸ್ ನಮ್ಮ ಜೊತೆ ಇದ್ದಾರೆ.
chanson c'est je suis fou de toi. नशे सी चढ़ गई ओए कुड़ी नशे सी चढ़ गई पतंग सी लड़ गई ओए कुड़ी पतंग सी लड़ गई नशे सी चढ़ गई ओए कुड़ी नशे सी चढ़ गई पतंग सी लड़ गई ओए कुड़ी पतंग सी लड़ गई ऐसे खींचे दिल के पेचे गले ही पड़ गए ओए नशे सी चढ़ गई ओए कुड़ी नशे सी चढ़ गई पतंग सी लड़ गई ओए कुड़ी पतंग सी लड़ गई उड़ती पतंग जैसे मस्त मलंग जैसे मस्त सी चढ़ गई हमको तुरंत ऐसे लगती करंट जैसे निकला वारंट जैसे अभी अभी उतरा होने से टोरेंट जैसे नशे सी चढ़ गई ओए कुड़ी नशे सी चढ़ गई नशे से चढ़ गई पतंग से लड़ गई नशे से चढ़ गई ओए कुड़ी नशे से चढ़ गई लगा सनसेट है भाई तेरा फुल सेट है मोशन भी देखो मेरा बनने लगा देखो तो हसीना तो आना भी करीना तो तुमको का फीवर है चढ़ने लगा थोड़ा हार्ड सा होके थोड़ा जेंटल सा होके थोड़ा सेंटी सा होके थोड़ा मेंटल सा होके सारे 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 Let's not joke. ಯಾವಾಗಲೂ ನಮ್ಮ ಜಡ್ಜಸ್ ಅನ್ನ ಮೊದಲು ಕರೆದು ನಮ್ಮ ಮಹಾಗುರು ಅನ್ನು ಲಾಸ್ಟ್ ಕರಿತಾ ಇದ್ವಿ. ಆದರೆ ಈಗ ಈ ಫಿನಾಲೆ ಸ್ಟೇಜ್ ಮೇಲೆ ಮೊದಲಾಗಿ ನಮ್ಮ ಮಹಾಗುರು ದೀಪಾಲಿ ಕಂಬತ್ಕೋಣೆ ಅವರು ಬರಬೇಕು. ನಾಟಕ ಆಗಿರಲಿ, ಡಾನ್ಸ್ ಆಗಿರಲಿ, ಮಾತುಕತೆ ಆಗಿರಲಿ, ಗಮ್ಮತ್ತಾಗಿರಲಿ, ಯಾವುದ್ರಲ್ಲೂ ಎತ್ತದ ಕೈಯಾದಂಥ ಇವರು ನಮ್ಮ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮದ ಮಹಾಗುರು ಆಗಿದ್ದಾರೆ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿ ಎವರ್ಗ್ರೀನ್ ಲೇಡಿ ದೀಪಾಲಿ ಕಂಬತ್ಕೋಣೆ. ಎಸ್, ವೆಲ್ಕಮ್ ಟು ದ ಶೋ ಒನ್ಸ್ ಅಗೇನ್. ಯಾವಾಗಲೂ ಕೂತ್ಕೊಂಡು ಡಾನ್ಸ್ ನೋಡ್ತಾ ಇದ್ರಿ, ಇವತ್ತು ಬಂದು ಡಾನ್ಸ್ ಮಾಡಿದಿರಿ. ಸೊ ಕ್ಯೂಟಿ ಪಾಯ್, ಇಸ್ ದಟ್ ಯು? ಅ ಕ್ಯೂಟಿ ಪಾಯ್, ಇಸ್ ದಟ್ ಯು? Don't I look? Yes, you definitely look. Once more a big round of applause for the cutie pie on stage. ಓಕೆ ಮಹಾಗುರುಗಳೇ, ನಿಮ್ಮಿಂದ ಕೇಳಬೇಕು, ಹೌ ಡು ಯು ಫೀಲ್ ದ ಫೈನಲ್ ಸ್ಟೇಜ್ ಇಸ್ ಸೆಟ್? ಫಸ್ಟ್ ಇಂದ ನೋಡಿದ್ದೀರಾ, ಯು ಹ್ಯಾವ್ ಸೀನ್ ದ ಜರ್ನಿ ಥ್ರೂ ದೆಮ್. ಸೊ ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ವಾಟ್ ಆರ್ ಯು ಫೀಲಿಂಗ್? ವಾಟ್ ಇಸ್ ಇಟ್ ಇನ್ ಅಂಡ್ ಔಟ್ ಆಫ್ ಯು? Actually, I've been watching all this and I'm very proud because our coastal Karnataka people are very, very talented. ಯಾವ ಕ್ಷೇತ್ರದಲ್ಲಿ ಇದ್ದರೂ ಸಹ ಒಬ್ಬರು ಇದ್ದಾರೆ ನಮ್ಮ ಕರ್ನಾಟಕದವರು ಅಲ್ವಾ? ಬಾಲಿವುಡ್ ಆಗಲಿ, ಟಾಲಿವುಡ್ ಆಗಲಿ, ಯಾವುದೋ ಆದರೂ. ಸೊ ಹ್ಯಾಟ್ಸ್ ಆಫ್ ಟು ಆ ಕೋಸ್ಟಲ್ ಕರ್ನಾಟಕ. ಮತ್ತು ನಮ್ಮ ಹುಡುಗರು ಈಗ, ಐ ವಿಶ್ ದೆಮ್ ಆಲ್ ದ ಬೆಸ್ಟ್, ಆಲ್ ದ ಟೀಮ್ಸ್ ಹೂ ಆರ್ ಕಮಿಂಗ್ ಫಾರ್ ದ ಫೈನಲ್ಸ್. I wish them all the best and they are very good. I hope all will enjoy it. Thank you so much. I want you to stay back when we have the other judges with us. ಸ್ನೇಹಿತರೆ, ಒಂದು ಗಾದೆ ಮಾತಿದೆ, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಚಿಕ್ಕಂದ್ರಿಂದ ಡ್ಯಾನ್ಸಲ್ಲಿ ಒಂದು ಪ್ಯಾಷನ್ ಅಂತ ಸ್ಟಾರ್ಟ್ ಮಾಡಿದವರು ಇದೀಗ ಒಂದು ದೊಡ್ಡ ಅಕಾಡೆಮಿ, ಸಾವಿರಾರು ಡಾನ್ಸರ್ಸನ್ನು ಕ್ರಿಯೇಟ್ ಮಾಡುವಂಥ ಒಂದು ಸ್ಟಾರ್.
ಬಾಲಿವುಡ್ ಇರಲಿ, ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಇರಲಿ, ತುಳು ಇಂಡಸ್ಟ್ರಿ ಇರಲಿ, ದೇಶ ವಿದೇಶದ ಪರ್ಫಾರ್ಮೆನ್ಸಸ್ ಇರಲಿ, ಅದು ಯಾವುದು ಕಾಂಪಿಟೇಷನ್ ಇರಲಿ, ಸ್ಟಾರ್ ನೈಟ್ಸ್ ಇರಲಿ, ಫಿಲ್ಮ್ ಅವಾರ್ಡ್ಸ್ ಇರಲಿ, ಎಲ್ಲ ಕಡೆಯಲ್ಲೂ ಕೋರಿಯೋಗ್ರಾಫ್ ಮಾಡಿ ಸ್ಟಾರ್ಸನ್ನು ಕ್ರಿಯೇಟ್ ಮಾಡುವ ಒಂದು ಕೋರಿಯೋಗ್ರಾಫರ್ 20 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದು ಎಷ್ಟೋ ಸಾವಿರಾರು ಡ್ಯಾನ್ಸರ್ಸನ್ನು ಹುಟ್ಟು ಹಾಕಿಸಿದಂಥ ನಮ್ಮ Sanjay sir is our next judge. Please put your hands together for the stunning Sanjay sir. Welcome to the show. Sanjay sir, Hems Dare to Dance ನ ಫಿನಾಲೆ ಸ್ಟೇಜಲ್ಲಿ ಇದ್ದೇವೆ. ಯಾವಾಗಲೂ ಡ್ಯಾನ್ಸ್ ಮಾಡೋರನ್ನ ನೋಡ್ತೀರಾ, ಇವತ್ತು ನೀವು ಬಂದು ಡ್ಯಾನ್ಸ್ ಮಾಡಿದ್ದೀರಾ. Yes, how are you feeling? Awesome. It's really awesome. We had so many teams. More than 100 teams got in through the audition as well as video audition and things like that. After that we got semi-finale and finale. Now everybody, when the final, the word itself scares everybody, isn't it? So, but our finalists who's behind to show their talent, they are not scared at all. They just want your cheer. All right? Don't forget to cheer them. ಥ್ಯಾಂಕ್ ಯು ಸೋ ಮಚ್ ಸಂಜಯ್ ಸರ್, ಇಟ್ಸ್ ಅ ಪ್ಲೆಷರ್ ಹ್ಯಾವಿಂಗ್ ಯು. ಇವತ್ತಿನ ಈ ಸ್ಟೇಜ್ನಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಬಹುದು, ಅಥವಾ ನಿಮಗೆ ಯಾರು ವಿನ್ ಆಗಬೇಕು ಅಂತ ಯಾವುದಾದ್ರೂ ಪ್ರೆಡಿಕ್ಷನ್ ಇದೆಯಾ? ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಬಹುದು ಮತ್ತು ಯಾರು ವಿನ್ ಆಗಬೇಕು, ನಾನು ಹೇಳಿದರೆ ಈಗ ಹೇಳಿದರೆ ಸರಿಯಾಗಲ್ಲ. ನೀವು ವಿಟ್ನೆಸ್ ಮಾಡಿ ಮತ್ತು ನೀವೇ ಹೇಳಬೇಕು ಇವರು ವಿನ್ ಆಗಿದ್ದಾರೆ, ಕರೆಕ್ಟ್ ಆಗಿದ್ದಾರೆ ಅಂತ. ಎಸ್, ವೆರಿ ಟ್ರೂ. ಲೆಟ್ ದ ಬೆಸ್ಟ್ ಟೀಮ್ ವಿನ್ ಅಂತ ಹೇಳ್ತಾ ಸ್ಪೋರ್ಟಿವ್ ಸ್ಪಿರಿಟ್ನೊಂದಿಗೆ ಒಂದು ಮೆಸೇಜನ್ನು ಕೊಡ್ತಾ ನಮ್ಮ ಸಂಜಯ್ ಸರ್ ರೆಡಿ ಆಗಿದ್ದಾರೆ. ವೆನ್ ವಿ ಹ್ಯಾವ್ ದಿ ಹ್ಯಾಂಡ್ಸಮ್ ಹಂಕ್ ಅಂಡ್ ವೆನ್ ವಿ ಹ್ಯಾವ್ ದ ಕ್ಯೂಟಿ ಪೈ, ವೈ ನಾಟ್ ಕಾಲ್ ಔಟ್ ದ ಗಾರ್ಜಿಯಸ್ ಗರ್ಲ್. ಡೊಂಬರಾಟ ಫಿಲ್ಮಲ್ಲಿ ನಮ್ಮನ್ನೆಲ್ಲ ಮನೋರಂಜಿಸಿದ, ಈಗಾಗಲೇ 2 ಫಿಲ್ಮ್ಗಳನ್ನು ಸೈನ್ ಮಾಡಿದಂಥ ಮಾಡೆಲ್ ಕಮ್ ಇಂಜಿನಿಯರ್, ದ ಬ್ಯೂಟಿಫುಲ್ ಡೆಲಿಕೇಟ್ ಡಾರ್ಲಿಂಗ್ ಆಫ್ ಅವರ್ ಶೋ, ಪೂಜಾ ಶೆಟ್ಟಿ, ಪ್ಲೀಸ್. ವಾವ್, ವೆಲ್ಕಮ್ ಟು ದ ಶೋ. Looking very nice, looking beautiful. Any secrets behind it? Our wardrobe partners. Wardrobe partners, we forgot to mention. Our wardrobe partners are Adka's Cotton World. They've just started a bridal collection and they have made sure that we all look like brides. Definitely, yes, it will work for you but not for me, you know. Yes, Pooja, you're looking very beautiful. And I think you're all set for the final stage. Yes. Yes, what is the preparation? Encha prepare maltaru, irna team dakle encha prepare maltaru, so I really don't know what's behind the scene. Team dakulu mast hard work maltondulere. Actually starting at nenchane mast hard work maltondulere. Finale pannaga obviously we need to work a lot. Enna team bandathu almost all the teams mulpa hard work maltadu finale reach atere. So shurur dincha finale reach apina, it's not really easy. So I wish all the team all the best. And may the best win. Thank you so much. Welcoming the judges. I think your hot seats are ready. You can go and take up your seats there. All the very best because it's your time to judge. Thank you. Thank you. Please. Big round of applause to our wonderful judges going and taking their hot seats. They're going to be judging the show. So it's time for the show to begin. ಸ್ನೇಹಿತರೆ, ಡೇರ್ ಟು ಡಾನ್ಸ್. ದಮ್ಮಿದ್ರೆ ಬಂದು ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡು. ಸಿಂಪಲ್ ಆಗಿ ಡ್ಯಾನ್ಸ್ ಮಾಡಿದ್ರೆ ಎಲ್ಲೂ ಹೋಗಲ್ಲ, ನೆಕ್ಸ್ಟ್ ರೌಂಡಿಗೂ ಸೆಲೆಕ್ಟ್ ಆಗಲ್ಲ. ದಮ್ಮಿದ್ದವ್ರು ಬಂದು ಸೂಪರ್ ಪರ್ಫಾರ್ಮೆನ್ಸಸ್ ಕೊಟ್ಟು ಈ ಸ್ಟೇಜ್ನಲ್ಲಿ ಆಡಿಷನ್ ರೌಂಡ್, ಕ್ವಾರ್ಟರ್ ಫಿನಾಲೆ, ಸೆಮಿಫೈನಲ್ಸ್, ಫೇಸ್ ಆಫ್ ರೌಂಡ್ ಆ್ಯಂಡ್ ಚಾಲೆಂಜ್ ರೌಂಡನ್ನು ಪಾಸ್ ಮಾಡಿ 9 ತಂಡಗಳು ಈ ವೇದಿಕೆಯಲ್ಲಿ ಈಗ ಫಿನಾಲೆ ರೌಂಡಲ್ಲಿದ್ದಾರೆ. ಈ 9 ತಂಡಗಳಿಗೆ ಡೇರ್ ಇದೆ, ದಮ್ ಇದೆ ಡ್ಯಾನ್ಸ್ ಮಾಡೋದಕ್ಕೆ. ಸೊ ದಟ್ಸ್ ವೈ ದೇ ಆರ್ ದೇರ್ ಇನ್ ಹೆಮ್ಸ್ ಡೇರ್ ಟು ಡಾನ್ಸ್. ಎಸ್, ಜಡ್ಜಸ್ ರೆಡಿ, ಆಡಿಯನ್ಸ್ ರೆಡಿ ಆಗಿದ್ದೀರಾ? Yay! Participants ready ಆಗಿದ್ದೀರಾ? Okay, participants ready, audience ready, judges ready, now ready. Now ready. Okay. Now ready. Yes, now ready. ನಾವು ಯಾವಾಗಲೂ ರೆಡಿ, ನೋ ಪ್ರಾಬ್ಲಮ್. ಸೌಜನ್ಯ, ಯಾ ವಿ ಆರ್ ರೆಡಿ, ವೆರಿ ರೆಡಿ. ಅಂದ್ ಎಕಾಡ್ದಿಂಚಿ ರೆಡಿ ಬರೋಂದಿಲ್ಲ ಅಂಡ ಆಯೋಲ್ಲೆ ಅನುರಾಗ್. Actually, ಅವೇ he was supposed to join me now. Ready ಪನ್ನಾಗೆ he was supposed to join me. ಏಪಲ್ಲ ಇಂಚನೆ ಅದು ಪಿರ ಹೊಡಿತಾ ಇತ್ತೆ ಅದು ಫುಲ್ ಸೀಸನ್ ತುಲೆ ಓರರ ಉಲ್ಲೇರು ಓರರ ಇಜ್ಜೇರು ಕೆಲವು ಸಲ ಇತ್ತಿದ್ಲ ಇಜ್ಜೇರು ಇಜ್ಜಾಂದೆಲ್ಲ ಇಪ್ಪೇರು. ಸೊ ಐ ಥಿಂಕ್ ಹಿ ಇಸ್ ದೇರ್. ಅಪ್ಪಗ ತೂನಾಗ ಸೆಲ್ಫಿ ತಂದಿತ್ತೇರು ಪೊಣ್ಣಕ್ಳೊಟ್ಟಿಗೆ. ಓಕೆ, ನೋ ಪ್ರಾಬ್ಲಮ್. ಸಂಜಯ್ ಸರ್, ಆರ್ ಯು ರೆಡಿ?
I'm ready. We all are Yes, ready. Deepali ma'am, are you ready? Audience ready? Pooja? Yes. Are you ready? ಎಂಗ್ಲಿ ಪೂರ ಇತ್ತು ಸೀರಿಯಸ್ ಇಟ್ಟು ಡಿಸ್ಕಸ್ ಮಾಡ್ತಂದಿಲ್ಲ. ಫಸ್ಟ್ ಟೀಮ್ ಇಸ್ ಗೋಯಿಂಗ್ ಟು ಕಮ್. ಇದು ಮಾತ್ರ ಇಟ್ಸ್ ಲಿಟಲ್ ಕಾನ್ಸಂಟ್ರೇಷನ್ ಅಂಚಿಂಚ ಆತನ್. ಇದು ಅಂಚದಾಲಿಜ್ಜಿ ಸರ್. ಅಂಚದಾಲಿಜ್ಜಿ. ಓಕೆ, ಆರ್ ಯು ರೆಡಿ? ಯಾ, ಐ ಆಮ್ ರೆಡಿ. ಕೆನ್ ವಿ ಕಂಟಿನ್ಯೂ? Pooja. ಯಾ ಸೌಜನ್ಯ ಪನ್ಲೆ. Can we start? Your concentration is not here. First dance ಮಾಡ್ಬಾರ ಬರ್ಕೊಂಡು. You cannot just. Yes, we can start. We can start? Yes. Okay. Pooja, what is happening? Yeah, come on, everybody is serious. What is happening? That and Daleji, nothing. Something left out? You need something? That naundunde. No, I have everything. Yeah. You have everything there. Yes. Shall we start? Yes. Yes. Okay. So, Pooja, this is too much. That naundundu. ಆ್ಯಕ್ಚುಲಿ ಎಂಕ್ ಬೋಡಾಯ್ನ ಮಸ್ತೊಂಜಿ ಇಷ್ಟವಾಯ್ನ ಪರ್ಸನ್ ಮೂಲುಲ್ಲೇರೆ ನೊಟ್ಟಿಗೆ. Excuse me? Person avululleru? Yeah. Yeah, where? ಅತ್ತೆ ಈರು ಡ್ಯಾನ್ಸ್ ಮಮ್ಮಿ ಡ್ಯಾನ್ಸ್ ಈರೇ ಮಲ್ಪುದು. ಯಾನೊಂದು ಡ್ಯಾನ್ಸ್ ಪಪ್ಪ ಡ್ಯಾನ್ಸ್ ಮಲ್ಪುಗ ಅಂದ್ರೆ ಪ್ಲ್ಯಾನ್ ಪಾಡೊಂದಿತ್ತು ನೈಕ್ಲೇರು ಕೈ ಪಾಡೊಂದಿಲ್ಲ ಅವತ್ತು ಈ ಕೊಂಚ ಒಂಜಿ ದಯಗಿಂಚ ಮಲ್ಪುಗ ಛೆ. So much expected of Anurag. Olippodu avulippujeru. Olippare balli avul epala ipperu. O smooth ad pondundu like onchuru adachane paduveru. Anyways, Anurag, without any delay, can you please come up here? Yes. ಅತ್ತೆ ಈ ದಯಗಿಂಚ ಮಲ್ಪುನು ಪ್ರತಿ ಸಲ ಈ ರಾಂಡಲ ಸೆಟ್ ಆತಾರ ಎರಡು ಜೋಕುಲುಂಡು ಇಂಗಳೊಂದು ಜೀವನಡು ಉದ್ಧಾರ ಆಪ ಅಂದ ಬಂಡ ಅವಲ ಬಿಡ್ಪುಜಾರ ಒಂಜಿ ಈತ್ ಸಮಯ ಅಂಡು ಅರೇನು ತೂವಂದು ದಿನ ಅಂಡು ಒಂಜಿ ಚೂರು ಮಸ್ತ್ ಎಂಕ್ಲೆ ಪಾತೆರ ಬುರೆತ್ತನ ಅವಂಡು ಚೂರು ಪಾತೆರೆಗೆ ಅಂದು ಪೋನಾಗ ಐಕಿರೆಗ್ ಜಾಗತಕ್ಕೆ ನವುಲೆನ ಟೇಬಲ್ ದಾಡಿ ಇಟ್ಟುಕೊಳ್ಳೊಂದು ಪಾತೆರೆ ಅಂಚತ್ತಪ್ಪ ಈತ್ ಸಮಯ ಅಂಡು ಎಂಕುಲು ಪಾತೆರ್ದಿಚ್ಚ ಇನಿ ಎಂಕುಲು ಇತ್ತೆ ತಿಕ್ಕಿನ ಹತ್ರ ಯಾನೊಂಜಿ ಡಾನ್ಸ್ ಮಲ್ತೆ ಆರೊಂಜಿ ಜಡ್ಜ್ ಏನ ಸ್ಟೆಪ್ಸ್ ಕೆಲವು ಪೂರ ತತ್ತದಿಂಡು ಅಂಚೆ ಎಂಕುಲು ಒಂಚೂರು ಅರೆಂಕಿ ಕಮೆಂಟ್ಸ್ ಪನೋಡು ಟಿಪ್ಸ್ ಕೊರೊಂದಿತ್ತಾರೆ ಟಿಪ್ಸ್ ಈರ್ ಕೊರ್ಪುನ ಆರ್ ಕೊರ್ಪುನ ಗೊತ್ತುಜಿ ಬಟ್ ಎನಿವೇಸ್ ಶೋ ಆಪನೆಟ ಆರ್ ಉಲ್ಲೇರು ಶೋ ಆಯ್ ಬೊಕ್ಕ ಇರ್ನ ಡಾನ್ಸ್ ಬಗ್ಗೆ ಕಮೆಂಟ್ ಕೊರ್ಪೇರು ಸತ್ಯೋಗು ಎಂಕಲ್ನ ಶೋತ ಬಗ್ಗೆ ಕಮೆಂಟ್ ಮಲ್ಪಾರುಂಡು. ಸೊ ಕೆನ್ ವಿ ಸ್ಟಾರ್ಟ್? ಎಂಚ ಪೂಜಾ ನಮ್ಮ ಸ್ಟಾರ್ಟ್ ಮಲ್ಪುಗನೆ ಪ್ಲೀಸ್ ಪ್ಲೀಸ್ ಸ್ಟಾರ್ಟ್ ಮಲ್ಪುಗ ಈರು ಆರು ಬಂಡಿ ಬೊಕ್ಕ ಬೊಕ್ಕ ದಾಲೇಜಿ ಸ್ಟಾರ್ಟ್ ಸ್ಟಾರ್ಟ್ ಈರ್ ಮಲ್ಪೋಡು ದಯಪಂಡಿ ಯಾನ ಪಗಡ ಪಾತರೋಂದುಲ್ಲೆ ಅಪಗಂಡ ಈರೇನ ನೀನಿ ಅಡೆ ಪರೆ ಬುಡ್ಪುನೇಜಿ ನೋ ವೇ ನನ್ನ ಮೂಲು ಅಂತೋಡು ಅವಲೆ ನಾನು ಬತ್ತಿನ ವೇಸ್ಟ್ ಅಣ್ಣ ಅಟ್ಲೀಸ್ಟ್ ಒಂಜಿ 2 ಗಂಟೆ ಅನ್ನ ಒಂಜಿ ದಾದಾನ್ಲ ಆಪುಂಡ ಇವನ ಇನಿ ಫೈನಲ್ ಐ ವಾಯು ಬೊಕ್ಕ ಎಂಕುಲ್ ತಿಕ್ಕು ಜತ. ಕೀಪಿಂಗ್ ಆಲ್ ದ ಜೋಕ್ಸ್ ಅಸೈಡ್, ಬ್ಯಾಕ್ ಟು ದ ಫಿನಾಲೆ ಸ್ಟೇಜ್. ಮೇಸ್ಟರ್ ಪ್ರೊಡಕ್ಷನ್ಸ್ ಹಾಗೂ ನಮ್ಮ ಟಿವಿಯ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಬಿಗ್ಗೆಸ್ಟ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಆಫ್ ಕೋಸ್ಟಲ್ ಕರ್ನಾಟಕ. ಇಟ್ಸ್ ಹೆಮ್ಸ್ ಡೇರ್ ಟು ಡಾನ್ಸ್ ಫಿನಾಲೆ ಸ್ಟೇಜ್. ಆಡಿಷನ್ ಸ್ಟಾರ್ಟ್ ಆಯಿತು. ಆಡಿಷನ್ ಸ್ಟಾರ್ಟ್ ಆಗಬೇಕಾದ್ರೆ 100ಕ್ಕೂ ಅಧಿಕ ತಂಡಗಳು ಈ ಒಂದು ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂತ ಬಂದರು. ಅದೆಷ್ಟೋ ಡಾನ್ಸ್ ಕಾಂಪಿಟೇಷನ್ಗಳು ಮಂಗಳೂರಲ್ಲಿ ನಡೆಯುತ್ತೆ, ಇಂಟರ್ ಕಾಲೇಜ್ ಡೇಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಾನ್ಸ್ ಗ್ರೂಪ್ಸ್ಗಳು ಮಾಡುತ್ತೆ. ಆದರೆ ಈ ಒಂದು ಕಾರ್ಯಕ್ರಮ ಮಾತ್ರ ತುಂಬ ಸ್ಪೆಷಲ್ ಆಗಿ ಎಲ್ಲರ ಮನ ಮುಟ್ಟಿದಂತಹ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ನಮ್ಮ ಮಂಗಳೂರಿನ ಟ್ಯಾಲೆಂಟ್ಸ್ಗಳು ಮಾತ್ರ ಅಲ್ಲ, ಮಂಗಳೂರು ಅದರ ಜೊತೆಗೆ ಮಡಿಕೇರಿ, ಶಿವಮೊಗ್ಗ, ಬೆಂಗಳೂರು, ಮುಂಬೈ ಇಲ್ಲೆಲ್ಲ ಟೀಮ್ಸ್ಗಳು ಬಂದು ಆಡಿಷನ್ ಕೊಟ್ಟರು. ಆಡಿಷನ್ ಆದಮೇಲೆ ಅವರ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ ಫಸ್ಟ್ ರೌಂಡ್, ಕ್ವಾರ್ಟರ್ ಫೈನಲ್ಸ್, ಸೆಮಿಫೈನಲ್ಸ್ ಇದಾಗಿ ಕೊನೆಯ ಹಂತಕ್ಕೆ ಎಷ್ಟು ಟೀಮ್ಗಳು ಬಂದಿದೆ? 9 ತಂಡಗಳು ಇವತ್ತು ತಮ್ಮ ಕೊನೆಯ ಹಣಾಹಣಿ. ಆದರೆ ಡೇರ್ ಟು ಡಾನ್ಸ್ ಸ್ಟೇಜಲ್ಲಿ ಇವರ ಕೊನೆಯ ಡಾನ್ಸ್ ಆಗಿರ್ಬೋದು, ಬಟ್ ದಿಸ್ ಇಸ್ ಆಲ್ಸೋ ಅ ಬಿಗಿನಿಂಗ್ ಫಾರ್ ಅ ನ್ಯೂ ಸ್ಟೆಪ್, ದಟ್ ಈಸ್ ಫಾರ್ ಅ ನ್ಯೂ ಡಾನ್ಸಿಂಗ್ ಲೈಫ್. ಇಲ್ಲಿಂದ ಅವರು ರೆಕಗ್ನೈಸ್ ಆಗುವಂಥದ್ದು ದಟ್ ಈಸ್ ನ್ಯಾಷನಲ್. ಯಾಕಂತ ಹೇಳಿದ್ರೆ ಯೂಟ್ಯೂಬಲ್ಲೂ ಕೂಡ ನಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಆಲ್ ಓವರ್ ಇಂಡಿಯಾ ಪೀಪಲ್ ಆರ್ ವಾಚಿಂಗ್ ಹೆಮ್ಸ್ ಡೇರ್ ಟು ಡಾನ್ಸ್. ಇಲ್ಲಿ ಆಲ್ ಓವರ್ ಇಂಡಿಯಾ, ಓವರ್ಸೀಸ್ ಪೀಪಲ್ ಆರ್ ವೇಟಿಂಗ್. ಯಾವಾಗ ಎಪಿಸೋಡ್ ಅಪ್ಲೋಡ್ ಆಗುತ್ತೆ, ಯಾವಾಗ ಟಿವಿನಲ್ಲಿ ಅವರಿಗೆ they can see it on YouTube anta. So internationally all the stars have become superstars.
ಸೊ ಅಂಚಂಡ ನಮ್ಮ ಜಾಸ್ತಿ ಟೈಮ್ ವೇಸ್ಟ್ ಮಲ್ಪನ ಬೋರ್ಚಿ ನಮ್ಮ ಸುರೂತ ಡಾನ್ಸ್ ಟೀಮ್ ದಾದೊಂಡ ಅವನ್ ಸ್ಟೇಜಿಗೆ ಲೆಪ್ಪುಗ ನಮ್ಮ ಜಡ್ಜಸ್ ರೆಡಿ ಆತರು ಡಾನ್ಸ್ ಟೀಮ್ಸ್ ರೆಡಿ ಆತನು ಐದ ಒಟ್ಟಿಗೆ ಪೂರೆಲ್ಲ ರೆಡಿ ಆದ ಕುಲ್ಲೇರು ಶುರುಕು ಗ್ರ್ಯಾಂಡ್ ಫಿನಾಲೆ ದ ಸ್ಟೇಜ್ ಮಿತ್ ಪರ್ಫಾರ್ಮೆನ್ಸ್ ಮಲ್ಪುನು ಏರುಂತುವರೆ ಸೊ ಲೆಟ್ಸ್ ವೆಲ್ಕಮ್ RDC ಆನ್ ಸ್ಟೇಜ್ ವಿತ್ ದ ಫಸ್ಟ್ ಪರ್ಫಾರ್ಮೆನ್ಸ್ ಆಫ್ ದಿಸ್ ಗ್ರ್ಯಾಂಡ್ ಫಿನಾಲೆ ಆಫ್ Hymns Dare to Dance. உள்ள பூச்சிங்களுக்கெல்லாம் ஐடியா வருது, செஞ்சிருவேன். आवाज कोणाचा मुंबई कराचा मी मावळा शिवाचा नाही घाबरत कोणाला या मातीचा राजा या मातीतून आला कापी मधून आता मी जातीत मराठा आणि तो फक्त पर पुणेरी ताशा ऐकता काय आवाज या युवाचा लहरू द्यावर क्रांतीचा झेंडा विषयात अडकून शास्त्र तू कसा ज्ञान वाढवा ठादडा नवा माणूस जगवा तुम्ही माझ्या गड्यांचे भागवा शिकाने शिकवणारी वाचवा आपण एक घडवू देश हा नको कुणी पुढे उभा तुरेच बापुढे वळा पुढे जीवावर बंद करू गुलामी तुझ्या बुद्धीला लागलाय गंध आपण होऊन एकत्र नाही ते करू अशक्य तुम्हाला रक्त दे मी तुला देतो स्वातंत्र्य छोटे उस्ताद से लेके बड़े उस्ताद तक व्हाट अ परफॉर्मेंस కొంచెం ఆత్ మళ్ళీ ఇంట్రొడక్షన్ కోరియా ಎಂಚ ಸ್ಟಾರ್ಟ್ ಆಂಡ್ ಆಡಿಷನ್ ರೌಂಡ್ ಇತ್ತಂದು ಐದು ಬೊಕ್ಕ ಫಸ್ಟ್ ರೌಂಡ್ ಇತ್ತಂದು ಐದು ಬೊಕ್ಕ ಸೆಮಿ ಪೂರ ಬತ್ತದು ಈತ್ ಪೂರ ಟೀಮ್ಸ್ ಒರಂಬ ಟೀಮ್ ಬಂಡಿನೇಟ್ ಈ ಟೀಮ್ ನಾನು ಇನಿ ಮುಟ್ಟ ಈ ಸ್ಟೇಜ್ ಡಾನ್ಸ್ ಮಲ್ಪನ ತೂತುಚ್ಚು ಇತ್ತೆ ಮೊಕಲ್ನ ಗುರ್ತಾತ ಜೈರೆಗೆ ಅದು ಆ್ಯಕ್ಚುಲಿ ಎಂಗೆ ಫಸ್ಟಿಗೆ ಡೌಟ್ ಆಂಡ್ ಹೊರ ಡಾನ್ಸ್ ಉಂತಾಗ ಅಂದು ಪೋಯೆ ಬಟ್ ಡಾನ್ಸ್ ಬಾರಿ ಪೊರ್ಲಿತ್ತು ತೂ ಒಂದು ಪೋಯೆ ಬಟ್ ದು ಕಾಂಪಿಟೇಷನ್ದ ಟೀಮ್ ಅತ್ತೆ ದಯಪಂಡ ಆ ಲಾಸ್ಟ್ ಒಂಜಿ ಜುಟ್ಟುದಾರ ಬತ್ತಾರತ್ತ ಅರೇಂತೋ ನನಗೆ ಹೆಂಗೆ ಗೊತ್ತಾಂಡ ಆರು ಓಲ್ಲೇರಿ ಒಂಚೂರು ಜುಟ್ಟುದಾರ ಸ್ಟೇಜಿಗೆ ಬರೋಡು ಅಂತ ಕೇಳೋದಿಲ್ಲ Yes, put up your hands for the man behind RDC Revolution Dance Crew, Raj. The dancer, the choreographer and the team manager. RDC has been the event partners of Hymns Dare to Dance. So
Congratulations, Raj. It's been a wonderful show. Finally, ಈ finale stage, you also have had the dare to dance. ಅದು ಆ್ಯಕ್ಚುಲಿ ಆರು ಡಾನ್ಸ್ ಮಲ್ಪಡು ಮಸ್ತ್ ದಿನದಿಂಚಿ ಕಾತೊಂದಿತ್ತೇರು ಏಪಲ್ಲ ಕ್ಯಾಮರಾ ಆಫ್ ಆಯ್ಬೊಕ್ಕ ಪೂರೆಲ್ಲ ಇಲ್ಲೆಡೆ ಬೋದಾಯ್ಬೊಕ್ಕ ಡ್ಯಾನ್ಸ್ ಮಲ್ತೊಂದಿತ್ತೇರು ಇನ್ನಿದಾದನ ಶೋ ಸ್ಟಾರ್ಟ್ ಅನ್ನಗನೆ ಡ್ಯಾನ್ಸ್ ಮಲ್ಪರು ಬೈದೇರು ಆಯ್ತೊಟ್ಟಿಗೆ ಜುಟ್ಟು ಒಂಜಿ ಬಾರಿ ದಿನ ಪೋಯಿನಾತ್ ಅನುರಾಗ್ ಇರ್ರೆ ಗೊತ್ತುಜಿ ಆರ್ ಡಾನ್ಸ್ ಮಲ್ಪುನಾರತ್ತ ಆರ್ ಡಾನ್ಸ್ ಮಲ್ಪಾವ್ನಾರೆ ಹಿ ಇಸ್ ಅ ಕೊರಿಯೋಗ್ರಾಫರ್ ಹಿ ಕ್ರಿಯೇಟ್ಸ್ ಡಾನ್ಸರ್ಸ್ ಸೊ ವೆರಿ ವೆಲ್ ಡನ್ ಪಂಡ ಸುಮಾರು ಜನನ ನಲಿಪಾವೇರೆ ಉಂಗ್ಲಿ ಪೆನ್ನ ಚಾತೆ ಅಂಚ ಓಕೆ ಸರಿ ಬಟ್ ಎನಿವೇಸ್ ಎಂಕಲ್ನ ಇಡೀ ಈ ಒಂಜಿ ಹೆಮ್ಸ್ ಡೇ ಟು ಡಾನ್ಸ್ ದಾದೊಂಡ ಐತ ಈವೆಂಟ್ ಪಾರ್ಟ್ನರ್ಸ್ RDC ಸೊ ಅಂಚ ವಿ ಆರ್ ವೆರಿ ಪ್ರೌಡ್ ಟು ಹ್ಯಾವ್ ದಮ್ ಕ್ಯಾನ್ ವಿ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್ ಅವರ ಜೋರ್ದ ತಾಟಿ ಇಡೀ ಟೀಮ್ಗೆ ದಾದಾನ್ಲ ಪಂಡ್ರೆ ಎತ್ತನ ಇರು ಖಂಡಿತವಲ್ಲ ಈ ಸ್ಟೇಜ್ ಇಟ್ಪನೊಲಿ ದೇ ಪಣ್ಣದು ಗ್ರ್ಯಾಂಡ್ ಫಿನಾಲೆ ಎಂದು ಆಯ್ ಬೊಕ್ಕ ಶೋ ಮುಗಿ ಬೊಕ್ಕನೆ ಪಾತ್ರ ದಿಕ್ಕೊಂಡು ಹಾಯ್ ಎವ್ರಿವನ್ ಮಸ್ತ್ ಖುಷಿ ಆವೊಂದುಂಡು ಈ ಪ್ರೋಗ್ರಾಮ್ ನಾನು ಈವೆಂಟ್ ಪಾರ್ಟ್ನರ್ ಆದ ಈ ಪ್ರೋಗ್ರಾಮ್ ಉಲ್ಲ ಸೊ ಮಸ್ತ್ ಖುಷಿ ಆವೊಂದುಂಡು ಅವಲ ಎಂಕಲ್ ಸಿಟಿ ಸೆಂಟರ್ ಒಂದು ಈತ ಕ್ರೌಡ್ ಉಲ್ಲೇರು ಮಸ್ತ್ ಖುಷಿ ಆಪ್ ನಿಕಲ್ ನಮ್ಮ ಫೇಸ್ ಟು ಇಯರ್ಲ ಸೊ ಇಂಚೆನೆ ಸಪೋರ್ಟ್ ಮಾಡ್ತೊಂದು ಉಪ್ಪಲೆ ನಲ್ಲ ಕಂಟೆಸ್ಟೆಂಟ್ಸ್ ದಕ್ಕಲ ಪರ್ಫಾರ್ಮೆನ್ಸ್ ಉಂಡು ಸೊ ಇಂಚೆನೆ ಸಪೋರ್ಟ್ ಮಾಡ್ತೊಂದು ಉಪ್ಪಲೆ ಆಲ್ ದ ಕಂಟೆಸ್ಟೆಂಟ್ಸ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ರಾಜ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಓಕೆ ಈಗಾಗಲೇ ಹೇಳಿದಾಗೆ ಅನುರಾಗ್ ನಮ್ಮ ಇರುವಂತ ಜಡ್ಜಸ್ ಆಲ್ರೆಡಿ ಇದ್ದಾರೆ ನೀವು ಅಲ್ಲಿ ಹೋಗಿ ಕೂತ್ಕೊಳ್ಬಾರ್ದು ಅಂತ ಆ ಸೀಟ್ ಅನ್ನ ತೆಗೆದಿದ್ದಾರೆ ಬಟ್ ದ ಪ್ಲೇಸ್ ಇಸ್ ಸ್ಟಿಲ್ ದೇರ್ ದ ಪ್ಲೇಸ್ ಇಸ್ ಸ್ಟಿಲ್ ದೇರ್ ಇನ್ನಲ್ಲ ಅರ್ನಲ್ಲ ನಡುಟಿರು ಅಡ್ಡ ವರ್ಪುನ್ ಅಯ್ಯೋ ಯಾನ್ ಮಧ್ಯೆ ಬರ್ಪುಜಪ್ಪ ನಿಕಲ್ ದಾದ ಬೋರ್ಡ್ ಮಲ್ಪ್ಲೆ ಬಟ್ ಔಟ್ ಆಫ್ ದ ಕ್ಯಾಮರಾ ಡು ಯು ಗೆಟ್ ದಟ್ ಈ ಪೊಂಜು ಹಿಂಗಿನ ಅಪ್ಪೆಲ್ಲ ಕಮನ್ ಪುಂಡು ಮಾರೆ ಓಕೆ ಸರಿ ಮಲ್ಲೆ ಜೀತೆ ಎನಿವೇಸ್ ಇದು ಹೆಂಗೆ ಗೊತ್ತಾಪುಂಡು ಇದೇ ಗೊಂಜಿ ಈ ಶೋತ ಬಗ್ಗೆ ಮಸ್ತ್ ಮೋಕೆ ಉಂಡು ಎಂಕಲ್ ಅಂಚನೆ ಶೋತ ಬಗ್ಗೆ ಪೂಜನ ಬಗ್ಗೆ ಮಸ್ತ್ ಮೋಕೆ ಉಂಡು ಆಂಡ ನಿಕುಲು ಇತ್ತ ಅಲ್ಪ ಖಾಲಿ ರಡ್ಡು ಜನ ಕುಳ್ಳ ಆತ ಪೊರ್ಲು ತೋಚು ದಯಪ ನಾನು ಶೋತ ಸ್ಟಾರ್ಟಿಂಗ್ ಡೇ ಬಂದಿತ್ತೆ ಪೂಜೆ ಏಪಲ್ ಅಲ್ಪ ಸೇಫ್ ಉಪ್ಪೋಡು ದಯಪ ಗಡಿ ಹೆಂಗೆ ಬರ್ರ ಪೂಜಾಡೆಗೆ ಈ ಪೊಂಜೋ ಬರ್ರೆಲ್ಲ ಬಿಡು ಪೂಜೆ ನಾನು ಅಂಚದು ಇನ್ನು ಒಂಜಿ ಸೈಡೆಡ್ ಮಾತ್ರ ಸೆಕ್ಯೂರಿಟಿ ತೋಜೊಂದುಂಡು ಒಂಚೂರು ಗಟ್ಟಿದಾರ ಕುಲ್ಲೇರು ಕುಡೊಂಜಿ ಸೈಡಲ್ಲಿ ಒಂಚೂರು ಗಟ್ಟಿದ ಅಣ್ಣನ ಕಂತು ಕುಲ್ಲವೆ ಅವತ್ತೆ ಅರೆ ಅಣ್ಣನ ಕುಲ್ಲಾಗದ ಅಣ್ಣ ನೆತ್ತೀರಿ ಆಡಿಯನ್ಸ್ ನಾಡ್ನ್ಯಾತ ಈ ಆಡಿಯನ್ಸ್ ಯಾನ್ ನಾಡೊಂದಿಜ್ಜಿ ಇಡೀ ತುಳುನಾಡು ನಾಡ್ದಾತ ತುಳುನಾಡು ಎತ್ತಿನ ಪೂರಾ ಪುಣ್ಣು ಲೆಗ ಬೇರೆ ಅಣ್ಣ ಎತ್ತಿಲಕಗೆ ಪಾಪ ಎದ್ದಾಗಿ ಪಂಡ ತುಳುನಾಡು ಬಿದಾಯಿ ನಾಡಾಡ ಬೋರಿತನ ಬ್ಯಾಂಗ್ಳೂರು ಉಂಡು ಕೇರಳ ಉಂಡು ಸರಿ ಸೊ ಈಗ ಏರ್ನ ಬಗ್ಗೆ ಪಾತ್ರದುಲ್ಲ ಪನ್ನಗ ರಿಲೀಸ್ ಆಯ್ನಂಚಿನ ಒಂಜಿ ಫಿಲ್ಮ್ ಮಸ್ತ್ ಸೌಂಡ್ ಮಲ್ತೊಂದುಂಡು ಭಯಂಕರ ಪ್ರೊಡ್ಯೂಸರ್ ಅಂತೂ ಪಿಕ್ಚರ್ ತುಂಬ ಮಸ್ತ್ ಸಫರ್ ಎತ್ತೇರು ಪಿಕ್ಚರ್ ರಿಲೀಸ್ ಆಯ್ಬೋಕ ನನ್ನ ಒಂಜಿ ರಡ್ಡು ವಾರಡ್ ತೋರಾಪ್ನ ಪೂರಾ ಲಕ್ಷಣ ತೋಜೊಂದುಂಡು ಎಂಕ್ ಸೊ ಪ್ರೀವಿಯಸ್ಲಿ ಬೇರೆ ವಿಜಯ್ ಆದಿತ್ಯರು ಅವು ಆಯ್ಬೋಕ ಬೇರೆ ರೇಡಿಯೋ ಜಾಕಿ ಆಯರು ಅವು ಆಯ್ಬೋಕ ಆ್ಯಕ್ಟರ್ ಆಯರು ಸೀರಿಯಲ್ಡ್ ವರ್ಕ್ ಮಲ್ತಿರು ಕನ್ನಡ ಫಿಲ್ಮ್ಸ್ ವರ್ಕ್ ಮಲ್ತಿರು ಆಂಡ ನೆಡ್ದು ಮಾತಾಡಿದ ದುಂಬು ಬೇರೆ ಒಂಜಿ ಡಾನ್ಸರ್ ಆದಿತ್ಯರು ಕನ್ನಡದ ರಿಯಾಲಿಟಿ ಶೋಡು ನಮ್ಮ ಊರ್ದ ಪುದರ್ನ ಮಿತ್ತು ಕಂತಿನಂಚಿನ ಪೃಥ್ವಿ ಅಂಬರ್ ಎಂಕಲ್ನೊಟ್ಟಿಗೆ ಉಳ್ಳರು ಪಿಲಿಬೈ ಲವನಕ್ಕದ ಹೀರೋ ಇನಿತ ಎಂಕಲ್ನ ಗ್ರ್ಯಾಂಡ್ ಫಿನಾಲೆಗೆ ಸ್ಪೆಷಲ್ ಜಡ್ಜ್ ಆದ ಬೈದರು ಅರೇನು ಜೋರದ ತಾಟಿದೊಟ್ಟಿಗೆ ವೇದಿಕೆಗೆ ಎದ್ದುಕೊಳ್ಳೋದಕ್ಕೆ ಒಂದಿಲ್ಲ ಪ್ಲೀಸ್ ವೆಲ್ಕಮ್ ಪೃಥ್ವಿ ಅಂಬರ್ ಆನ್ ಸ್ಟೇಜ್ ವೆಲ್ಕಮ್ ಟು ಹೆಮ್ಸ್ ಡೇ ಟು ಡಾನ್ಸ್ ಸೊ ಎಕಡೆ ಅನ್ ಪಂಡಿಲ್ಲ ಕಣೆ ಬೇರೆ ಡಾನ್ಸರ್ ಆದಿತ್ಯರು ಐದು ಬೊಕ್ಕ ವಿಜಯ್ ಆಯರು ಐದು ಬೊಕ್ಕ RJ ಆಯರು ಐದು ಬೊಕ್ಕ ಆಕ್ಟರ್ ಆಯರು ಟೆಸ್ಟ್ ದೆಪ್ಪರ ಈಜಿ ಆರ್ ಕೂಡ ಮೂಜಿ ವಿಷಯ ಆತೇರು ಅವನ್ ಯಾನ್ ಪನೋಡೆ ಅವನ್ ಪಂಡಿಜಿನ ಹೆಂಗ್ ನಿಜವಲ್ಲ ಇನಿ ನಿದ್ರೆ ಬರಂದು ಅಂಚಿನ ದಾದಪ್ಪ ಎರೆಗ್ಲ ಗೊತ್ತಾಜ ಸುರುಕಾರ್ ನಾಗರಾಜ್ ಆದಿತ್ಯರು ಬೊಕ್ಕಾರು ಪೂರ ವಯರ್ ಐದು ಬೊಕ್ಕಾರಿತ ಪೃಥ್ವಿ ಆತೇರು ನನ್ನ ಹರ್ ನೆಕ್ಸ್ಟ್ ನಾಲ್ನೇ ತೈಕ್ ಯಪ್ಪ ಕಾರ್ದಿ ಬೇರೆ ಗೊತ್ತುಜಿ ಇಜಿ ನನ್ನ ದಾಲ ಅಪ್ಪುಜಿ ಪೃಥ್ವಿ ಹಿಡಿದ ಅಂಬರ್ ಮುಟ್ಟ ನಥಿಂಗ್ ಬಿಯಾಂಡ್ ಇಟ್ ದ ಲೋಯೆಸ್ಟ್ ಲಿಮಿಟ್ ದ ಎಕ್ಸ್ಟ್ರೀಮ್ ಲಿಮಿಟ್ ಪೃಥ್ವಿ ಅಂಬರ್ ಡನ್ ಎಂಚಿನ ಅರೆಗ್ಲ ಗೊತ್ತಿಜ್ಜ ನೀತು ಮಾತುಂಡ ಅಪ್ಪುದಾರಡನ್ ಓಕೆ ಸೊ ವೆಲ್ಕಮ್ ಟು ಹೆಮ್ಸ್ ಡೇ ಟು ಡಾನ್ಸ್ ನಾಗರಾಜ್ ಡಾನ್ಸ್ ಬಗ್ಗೆ ಇತ್ತೆಗ್ಲ ಮಸ್ತ್ ಮೋಕೆ ನಂಚಿನಾರೀರು ಸೊ ಎನಿ ಟೈಮ್ ಡಾನ್ಸ್ ಮನ್ಪರೆ ಚಾನ್ಸ್ ತಿಕ್ಕಣಿಂದಾಂಡ ಯು ಆರ್ ಆಲ್ವೇಸ್ ರೆಡಿ ಫಾರ್ ಇಟ್ ಇನಿ ಎಂಕಲ್ನ ಎನ್ಮ ಟೀಮ್ಸ್ ಈ ಹೆಮ್ಸ್ ಡೇ ಟು ಡಾನ್ಸ್ ದಾದೊಂಡ ಅವೇನು ಜಡ್ಜ್ ಮಲ್ಪರೆ ಬೈದಾರೆ ಸೊ ಐಮ್ ಶೋರ್ ನೆ ತುಂಬುದ ಎಪಿಸೋಡ್ಸ್ ನೀರು ತೂದುಪೋರು ಈ ಒಂಜಿ ಪ್ರೋಗ್ರಾಮ್ದ ಬಗ್ಗೆ ಅಂಚನೆ ಮುಲ್ಪೊಪ್ಪು ನಂಚಿನ ಪೂರ ಡಾನ್ಸರ್ಸ್ಗೆ ದಾದ ಬಂದ್ಪಾರ್ 100% ಡೇರ್ ಟು ಡ್ಯಾನ್ಸ್ ಪನ್ಪಿನ ಒಂಜಿ ಬ್ಯೂಟಿಫುಲ್ ಪುದರ್ದಿ ಇದು ಈ ಒಂಜಿ ಕಾಂಪಿಟೇಷನ್ ನಡತಂದುಲ್ಲರಿ ಏನ ಆಬ್ವಿಯಸ್ಲಿ ಕೆಲವೊಂಜಿ ಎಪಿಸೋಡ್ ತೂಯೆ ಕುಡ್ಲಾಡ್ ಯೂಶ್ವಲಿ ಏನಾಪುಂಡು ಪಂಡ ಕರ್ನಾಟಕದ ಕಂಪ್ಲೀಟ್ ಒಂಜಿ ಸ್ಟ್ಯಾಟಿಸ್ಟಿಕ್ಸ್ ಗೆದೊಂಡ ಕುಡ್ಲಾಡ್ ಉಂಪುನಂಚಿನ ಡ್ಯಾನ್ಸರ್ ನಕ್ಲು ಬೇತೆ ಕರ್ನಾಟಕದ ಬೇತೆ ಒವ್ವೇ ಜಿಲ್ಲೆಡ್ ತಿಕ್ಕರೆ ಸಾಧ್ಯೇಚಿ ಯೂಶ್ವಲಿ ಒವ್ವೇ ಡ್ಯಾನ್ಸ್ ಕಾಂಪಿಟೇಷನ್ ಪೋಂಡ ಮಂಗಳೂರಿನವ್ರು ಬಂದಿದ್ದಾರಾ ಆಯ್ತು ಮುಗೀತು ಬೇಡಿ ಇನ್ ಪನ್ಪೇರು ಬೇತೆ ಜಿಲ್ಲೆದಾಗ್ಲು ಸೊ ಕುಡ್ಲದ ಡ್ಯಾನ್ಸರ್ಸ್ ನಕಲ್ಸ್ ಆಲ್ವೇಸ್ ಆಲ್ ದೇ ಆರ್ ಬೆಸ್ಟ್
ಸೊ ಅಕ್ಲೇನು ಜಡ್ಜ್ ಮಲ್ಪನ ಒಂಜಿ ಆಪರ್ಚುನಿಟಿ ಹೆಂಗೆ ತಿಕ್ಕದನ್ನು ಜಡ್ಜ್ ಮಲ್ಪನಾತ್ ಮಲ್ಲ ಡ್ಯಾನ್ಸರ್ ಅತ್ತೆ ಹಿಂಗೆ ಡ್ಯಾನ್ಸ್ ಹೋಗಿ ABCD ಗೊತ್ತಿಚ್ಚಿ ನಮ್ಮ ಪಕ್ಕಡೆ ಸೈಟ್ ನಲ್ಪನ ಬಲೆ ಬಲೆ ಇರ್ದು ಅಂಚೆ ದೂರ ಓಡಿಸಿ ಜಡ್ಜ್ ಮಲ್ಪನಾತ್ ಮಲ್ಲ ಜನ ಅವಳು ಸಂಜಯ್ ಸರ್ ಉಳ್ಳೇರು ಅರೆ ನಾನು ದುಂಬುಡ್ದಿಂಚಿ ಫಾಲೋ ಮಂತಂದಲ್ಲಿ ಅರೆಗೆನ್ನ ಗುರ್ತಾಯ್ಚಿ ಬಟ್ ಸಂಜಯ್ ಸರ್ ಫಾಲೋ ಮಲ್ಪುನ್ ಐ ಮೀನ್ ಅರ್ನ ಡ್ಯಾನ್ಸ್ ಅರ್ನ ಗ್ರೂಪ್ ಅಂಚ ಓಕೆ ಸರಿ ಆರು ಊರ್ದಾರ ಅದು ಬೆಂಗಳೂರು ಮಲ್ಲ ಪುದರ್ ಮಂದಿರು ಆಲ್ ಓವರ್ ಇಂಡಿಯಾ ಮಸ್ತ್ ಮಲ್ಲ ಪುದರ್ ಮಂದಿರು ಥ್ಯಾಂಕ್ ಯು ಸರ್ ಹೆಂಗೆಲ್ಲ ಊರ್ದ ಪುದರ್ನ ಡ್ಯಾನ್ಸ್ದ ಲೆವೆಲ್ಡ್ ಡ್ಯಾನ್ಸ್ದ ಫೀಲ್ಡ್ ಈತ್ ಮಿತ್ತಕೊನೋ ದಿನಕ್ಕೆ ಸೊ ಆರ್ ಜಡ್ಜ್ ಮಲ್ಪರಿ ಆನ್ ಸೈಡ್ ಒಂಚೂರು ಒಂದು ಪಂಡ ಆರು ಪಾಡಿನ ಮಾರ್ಕನ್ನು ಕಾಪಿ ಮಲ್ತದೆ ಸೊ ಈತನೆಟ್ ಆರು ಪಂಡಿನ ಇಟ್ಟು ನಮ್ಮ ಕುಡ್ಲದಾಗಲು ಪೂರ ವಿಷಯ ಅನುರಾಗ್ ಅವ್ಳು ಕಾಪಿ ಮಲ್ಪುಡಣ ಮಧ್ಯ ಪೂಜೆ ಒಳ್ಳಿರು ಅದು ಅವು ಮಲ್ಲೆಜ್ಜಿ ಆರು ಮೆಗ್ದಿನ ಕಾಪಿ ಮಲ್ತನ ದಾಲ ತೊಂದರೆ ಇಜ್ಜಪ್ಪ ಎಸ್ ಸೊ ಇರೆಗ್ ರೆಡ್ ರೆಸ್ಪಾನ್ಸಿಬಿಲಿಟಿ ಕೊರೊಂದುಲ್ಲೆ ಒಂಜಿ ಎನ್ಮ ಟೀಮನ್ನು ಜಡ್ಜ್ ಮಲ್ಪುನ ಕುಡೊಂಜಿ ಅಲ್ಪೆನ್ನ ಪೂಜಾ ಕುಲ್ಲೇರು ಅರನೊಂಚೂರು ತೂವನ್ಲೆ ಪಂಡ ಅಂಚಿಂಚಿ ಎಲ್ಲ ಜನಕ್ಕುಲು ಬರಂದಿಲ್ಲಕ ಸುಮಾರು ಕಣ್ಣಲ್ಲಿ ಅಲ್ಪನೆ ಉಂಡು ಅಂಚೆ ಅದು ಒಂಚೂರು ಅರೇನು ತೂವನ್ಲೆ ಕಾಪುಲೆ ಪ್ರತಿ ಸುಮಾರು ಕಣ್ಣಿಜ್ಜಿ ಒಂಜಿ ರಡ್ಡ್ ಕಣ್ಣು ಮಾತ್ರ ಅವಲೇ ಉಂಡು ಒಂದೆರಡು ಒಂಚೂರು ಬಚ್ಚ ಮಾತುಕೊಳ್ಳಂಡ ಪೂಜಾ ಇಸ್ ಲೈಕ್ ಕ್ವೈಟ್ ಸೇಫ್ ಮೇನ್ ಕಣ್ಣು ರಡ್ಡ್ ಕಣ್ಣು Anyways, thank you so much. Welcome to the show. It's HEMS Dare to Dance Finals and your hot seat is waiting. Please. So the first team stage ಗೆ ಬರ್ಪನೈತೆ. It's extremely good. पण आकलेके कोरपुन उंदा ನಮ್ಮ ಡೇ ಟು ಡ್ಯಾನ್ಸ್ ಫಸ್ಟ್ ಪರ್ಫಾರ್ಮೆನ್ಸ್ ಆಕಲೆ ಕೊಡ್ತು ಬಿಡ್ಕನ ಆಕಲ್ಲ ಪುದಾರ್ is extremely good. ಅಕಲೆ ಪುದಾರಡ್ ಎಕ್ಸ್ಟ್ರೀಮ್ ಉಂಡು ಸೊ ಅಂಚಾದಕ್ಲೆ ಎಕ್ಸ್ಟ್ರೀಮ್ಲಿ ಗುಡ್ ಪನೊಂದುಲ್ಲಾರು ಸೊ ನಮ್ಮಡ ಎಕ್ಸ್ಟ್ರೀಮ್ಲಿ ಗುಡ್ ಮೂಜಿ ಜಡ್ಜಸ್ ನಕ್ಲುಲ್ಲಾರು ಸೊ ಈ ಮೂಜಿ ಜಡ್ಜಸ್ ಸೇರ್ದು ನಮ್ಮ ಸೂಪರ್ ಗುರು ಸೇರ್ದು ಅಕುಲ್ ಎಕ್ಸ್ಟ್ರೀಮ್ಲಿ ಗುಡ್ ಉಲ್ಲೆರ ಇಜ್ಜೆರ ಬಂದು ನನ್ನ ಡಿಸೈಡ್ ಮಲ್ಪೋಡಾಪುಂಡು ಸೊ ಅಂಚಾದ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಎಕ್ಸ್ಟ್ರೀಮ್ ಡಾನ್ಸ್ ಗ್ರೂಪ್ BC Road ಫಾರ್ ದ ಫಸ್ಟ್ ಪರ್ಫಾರ್ಮೆನ್ಸ್ ಆಫ್ HEMS Dare to Dance ಗ್ರ್ಯಾಂಡ್ ಫಿನಾಲೆ. ಎನ್ನ ಪುದಾರಿ ಚರಣ್ ರಾಜ್ ಎಂದು ಎಂಗ್ಲ ಟೀಮ್ ದ ಪುದಾರ ಎಕ್ಸ್ಟ್ರೀಮ್ ಡ್ಯಾನ್ಸ್ ಗ್ರೂಪ್ BC Road. ಓಕೆ ಡ್ಯಾನ್ಸ್ ಮಸ್ತ್ ಶೋಕ್ ಇತ್ತಂಡ ವೆರಿ ನೈಸ್ಲಿ ಡನ್ ಕೋಆರ್ಡಿನೇಷನ್ ಎಡ್ಡೆ ಇತ್ತಂಡ ಸೊ ಓವರಾಲ್ ಇಟ್ ವಾಸ್ ವೆರಿ ನೈಸ್. ಸೊ ಎಂಕ್ಲು ಐದು ಪಕ್ಕ ಇಂಟ್ರೊಡಕ್ಷನ್ ರೌಂಡ್ಗೆ ಸೆಲೆಕ್ಟ್ ಆಯ ಮಸ್ತ್ ಖುಷಿ ಆಯ್ತು ಎಂಕ್ಲೆ ಗಾಣಿ. ಎಸ್ ಫ್ರಮ್ ಸೋನಲ್ಸ್ ಡ್ಯಾಸ್ಲರ್ಸ್ ಎಕ್ಸ್ಟ್ರೀಮ್ ವಿಲ್ ಬಿ ಪರ್ಫಾರ್ಮಿಂಗ್. ಓಕೆ ಗೈಸ್ ಸೊ ಆಲ್ ದ ಬೆಸ್ಟ್ ಅಂಡ್ ಡೂ ವೆಲ್. ಈ ರೌಂಡ್ ಇಂಟ್ರೊಡಕ್ಷನ್ ರೌಂಡ್ ಆಯ್ನ ಕಾರಣ ಒನ್ ಮೋರ್ ಥಿಂಗ್ ವಿ ಹ್ಯಾಡ್ ಫಸ್ಟ್ ಇಂಪ್ರೆಷನ್ ಎಂಕ್ಲು ಕ್ರಿಯೇಟ್ ಮಲ್ಪೊಡಿತ್ತು. ಕದೆ ಮಲ್ತ ನಿಕ್ಕಲೊಂಜಿ ಫಾರ್ಮೇಷನ್ ಫಸ್ಟ್ ದ ದಟ್ಸ್ ವಂಡರ್ಫುಲ್ ಲೈಕ್ ಯು ನೋ ಎಕ್ಸಿಕ್ಯೂಟೆಡ್ Obviously it's my and it should rock. Okay, seriously guys, you guys are awesome. All were enjoying, all were smiling and all were having fun on the floor. I love you all. Y'all were amazing, extremely good. ನೆಕ್ಸ್ಟ್ ರೌಂಡ್ ಎಂಗ್ಲೆ ಸೆಲೆಬ್ರೇಷನ್ ಕಾನ್ಸೆಪ್ಟ್ ತಿಕ್ಕಂಡು ಐಟ್ ಎಂಗ್ಲೆ ಮೆಂಟರ್ ಐನ ಪೂಜಾ ಎಂಪಾಂಡೇರು ಸೆಲೆಬ್ರೇಷನ್ ರೌಂಡ್ಗೂ ಎನ್ನ ಮೈಂಡೆಡ್ ಬರ್ಪನ ಫಸ್ಟ್ ಟೀಮ್ ಬಂಡ ಟೀಮ್ XTC. ಈರು ಮನುಷ್ಯನದೆ ಅರ್ ಗುಂಗುರ್ ಗುಜಲ್ದಾರ್ ಈರ್ದಾಲ ರಾಪರು ಮಾರ್ರೆ ಎಂಕ್ಲೆಗೆ ರೋಪ್ ಪಾಡ್ನಲ್ಲಿ ಎಂಕ್ಲೆಗೆ ಆನಮ್ನೆ ತಿರುಗರೆ ಅಭಿಜಿ. ವೆಲ್ ಪರ್ಫಾರ್ಮರ್ ಆಫ್ ದ ಎಪಿಸೋಡ್ ಎಕ್ಸ್ಟ್ರೀಮ್ ಡಾನ್ಸ್ ಟ್ರೂಪ್. Congratulations Extreme Dance Group. ಇತ್ತೇನೆ ಎಂಕ್ಲು ವಿನ್ ಆಯ್ಲೆಕ್ಕೆ ಉಲ್ಲ ದಯ ಬಂದು ನಾನು ಎಂಕ್ಲು ಸೆಮಿಫೈನಲ್ಗೆ ಎಂಟ್ರಿ ನಾನು ಎಂಕ್ಲೆಗೆ ಮಲ್ಲ ವಿಚಾರ.
ಕಾನ್ಸೆಪ್ಟ್ಗೆ ಒನ್ಸ್ ಅಗೇನ್ ಆ್ಯಂಡ್ ಥ್ಯಾಂಕ್ ಯು ಆಲ್ ದ ಬೆಸ್ಟ್. ಫೈನಲ್ಸ್ ಗೈಸ್, ಫೈನಲ್ಸ್. ಗ್ರಾಮೀಣ ಪ್ರದೇಶದಿಂದ ಬಂದಂಥ ಹುಡುಗರಿಂದ ತುಂಬಿರುವಂತಹ ಈ ತಂಡ ಏನಿದೆಯೋ ಇವತ್ತು ನಮ್ಮ ಟಿವಿ ನಡೆಸ್ತಾ ಇರುವಂಥ ಈ ಕಾರ್ಯಕ್ರಮದಲ್ಲಿ ಪ್ರಥಮ ಬಹುಮಾನವನ್ನು ಪಡಿಬೇಕು. ಈ ತಂಡ ಇನ್ನಷ್ಟು ಬೆಳೆಯಬೇಕು, ಬೆಳಗಬೇಕು, ಬಂಟ್ವಾಳದ ಕೀರ್ತಿಯನ್ನು ಎತ್ತರಕ್ಕೆ ಏರಿಸಬೇಕು ಅನ್ನುವಂಥ ಒಂದು ಆಕಾಂಕ್ಷೆ ಇದೆ ನನಗೆ. ಆಗಲಿ ಎಕ್ಸ್ಟ್ರೀಮ್ ಡ್ಯಾನ್ಸ್ ಕ್ರೀವ್ನ ಎಲ್ಲ ಹುಡುಗರಿಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೇನೆ. ಒಂದು ಎಡ್ಡೆ ಫಾರ್ಮೇಷನ್ ಎಡ್ಡೆ ಡ್ಯಾನ್ಸ್ ಮತ್ತೊಂದು ಆ ವೇದಿಕೆಗೆ ಎಂಕಲ್ ಬರೋದಿಲ್ಲ. We are Team XDC. The spirit of dance. And now, ladies and gentlemen, let's go. Five, six, seven. खत्म नहीं हुआ. आज बादशाह की देख रहे हो तुसी? चलो शुरू हो जाओ. रेस हमेशा मेरी थी और मेरी ही रहेगी.
Extreme. Well, Extreme Dance Crew BC Road ಜೋರ್ದ ತಾಟಿ ಮಕ್ಕಳ ಇಡೀ ತಂಡಗೆ ಕಮೆಂಟ್ಸಿಗೆ ಓಪನ್ ಇಟ್ಟು ತುಂಬ ಗ್ರ್ಯಾಂಡ್ ಫಿನಾಲೆ ಮುಟ್ಟ ಬೈದಾರೆ ಸದ್ಯಗೈತೆ ಈ ಸ್ಟೇಜ್ನ ಮಿತ್ತು ಉಂತೊಂದು ನಿಖಲ್ನ ಫೀಲಿಂಗ್ ಎಂಚಿನುಂಟು ಮನಸ್ಸಡು ಎಂಕಲ್ ಆಲ್ರೆಡಿ ರೆಡಿ ಅದೇ ಬೈದ ಓಕೆ ಫಸ್ಟ್ ಪ್ರೈಸ್ ನೋಡೊಂದೇ ಬೈದ ಮಾತೆ ಅನ್ಮ ಟೀಮ್ಲ ಎಂಚನೆ ಪಂಡ ಮಸ್ತ್ ಕಾನ್ಫಿಡೆನ್ಸ್ ಉಂಟು ಓಕೆ ಸರ್ ಎನಿವೇಸ್ ಮಸ್ತ್ ಕಾನ್ಫಿಡೆನ್ಸ್ ಉಂಟಾಗಿಲ್ಲ ಹಾರ್ಡ್ ಪ್ರಾಕ್ಟೀಸ್ ಮಾಡ್ತದ ನಿಖಲ ಕಾನ್ಫಿಡೆನ್ಸ್ ಒಡೆ ಮುಟ್ಟ ಬಂದಾಗ ಆರು ಜೀವದ ಆಸೆ ಬಿಡ್ದು ಲಾಗಿನಾಗ ಹೆಂಗೆ ಗೊತ್ತಾಂಡು ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ಓಡೆ ಮುಟ್ಟು ಉಂಟು ಓಲ್ಲೇರಾರು ಸರಿ ಇದು ನಿಖಿಲ್ನ ಪರ್ಫಾರ್ಮೆನ್ಸ್ ಬಗ್ಗೆ ಎಕ್ಸ್ಟ್ರೀಮ್ ಡಾನ್ಸ್ ಬಗ್ಗೆ ನಿಖಿಲ್ನ ಜಡ್ಜಸ್ ದಾದ ಬಂದಿರಂತ ಓಡು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸಂಜಯ್ ಸರ್ Extreme. Hello sir. Hi. Okay, you all have targeted the right thing, which is your strong point. Creating towers and power moves, which is your strong point, and you have targeted on that. Yes sir. Good luck. Thank you sir. ಓಕೆ ಓವರ್ ಟು ಪೂಜಾ ಪನ್ಲೆ ಈ ಪರ್ಫಾರ್ಮೆನ್ಸ್ ಎಂಚಾಂಡು ಹಾಯ್ ಹಾಯ್ ಮ್ಯಾಮ್ ಅಣ್ಣ ಒಂದು ನಿಮಿಷ ಹೆಂಗ್ ಗೊತ್ತಾ ನೀರು ನಡುಕು ಬರ್ಬಾರ್ದು ಒಂದು ನಿಮಿಷ ಅವರ ಪನ್ಲೆ ಹಾಯ್ ಐಕ್ ಹಾಯ್ ಐಕ್ ಹಾಯ್ ಈತೆ ಆರು ನಿಖಿಲ್ನ ಜಡ್ಜಾರ್ ಯಾನ ಅಂಡ ಇಂಚ ಏರೆಗೆ ಬನ್ನಿ ಹಾಯ್ ಹೆಂಗ್ಲಿಗೆ ಅದು ಅತ್ತೆ ಹಾಯ್ ಬನ್ನಿ ನಿಕ್ಲಿಗೆ ಬಟ್ ಐಕ್ ನಿಕ್ಲಿನ ರಿಯಾಕ್ಷನ್ ಒಂಚೂರು ಮಾತ್ರ ಐಟ್ಲ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇತ್ತು ನಂದು ಏಪಲ್ ಅಂಚೆನೆ ಅನುರಾಗ್ ಮಲ್ಲೇಜ್ ಫಿನಾಲೆ ಐತೆ ಲಾಸ್ಟ್ ಅದು ಮಲ್ಲೇಜ್ ಆರ್ ಬಂಡಿ ಬಗ್ಗೆ ಅಂದಲ್ಲ ಪನ್ಫುಲ್ ಬೀರೋರ ಮೇಡಮ್ ಹಾಯ್ ಓಕೆ ಸೊ ಫಿನಾಲೆ ಪರ್ಫಾರ್ಮೆನ್ಸ್ ಮಸ್ತ್ ಸ್ಟ್ರಾಂಗ್ ಆದತ್ತೆ ನಿಖಲ್ನ ಲಿಫ್ಟ್ಸ್ ಬಾಡಿ ಪ್ಲೇಸ್ಮೆಂಟ್ ವಾಸ್ ವೆರಿ ಗುಡ್ ಥ್ಯಾಂಕ್ ಯು ಮ್ಯಾಮ್ and Irna, your body flexibility, your moves, overall the entire teamwork was good. All the best. God bless you all. ಒಟ್ಟಿಗೆ ಇರ್ನ ಮಾತ ಮೆಗ್ಗೆ ನಕುಲ್ ಎಡ್ಡೆ ಡಾನ್ಸ್ ಪರ್ಫಾರ್ಮೆನ್ಸ್ ಕೋರಿಯರು ನತೆ ಅಕ್ಕನ ಒಂಜಿ ನಿಖಿಲ್ನ ಮಿತ್ತೊಂಜಿ ಎಂಜ ಭರವಸೆ ಉಂಡ ನಿಖಿಲ್ ಒರಿಬಾಯರು ಸರಿ ಓವರ್ ಟು ಅವರ್ ನ್ಯೂ ಜಡ್ಜ್ ಬಾರಿ ಸೈಲೆಂಟ್ ಅದ್ಗುಲ್ಲರು ಪೃಥ್ವಿ ಈ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಬಂದ್ಬಾರ ಯೂಶಲಿ ಗ್ರ್ಯಾಂಡ್ ಫಿನಾಲ್ ಆಯ್ನ ಸರ್ ಅದೊಂಚೂರು ವಾವ್ ಮೂಮೆಂಟ್ಸ್ ಬೋರ್ಡು ಫಸ್ಟ್ಗೆ ಮಂತಿನ ಸ್ಟಂಟ್ ಭಾರಿ ಪೊರ್ಲಿತ್ತಂಡು ಅವು ಜಂಪ್ ಸ್ಪ್ರಿಂಗ್ ಜಂಪ್ ಭಾರಿ ಪೊರ್ಲಿತ್ತಂಡು ಆರು ಯಾಪ ಪಲ್ಟಿ ಪಾಡುವ ಅಂತ ಕಾತು ಹೋಗ್ತಾರೆ ಮೋನ್ ಇತ್ತ ಪಾಡುವ ಅಂತ ಕಾತು ಹೋಗ್ತಾರೆ ಬಟ್ ವೆರಿ ನೈಸ್ ಎಟ್ ಅಟೆಂಪ್ಟ್ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಓಕೆ ಸರ್ ನಮ್ಮ ಮೂಜಿ ಜಡ್ಜಸ್ ಅಕ್ಲನ ಪಾಯಿಂಟ್ಸ್ ಬರೋದಾತನೆ ಅಕ್ಲ ವ್ಯಾಲ್ಯೂಬಲ್ ಕಮೆಂಟ್ಸ್ ಕೊಡ್ದಾತನೆ ಆಯ್ತು ಒಟ್ಟಿಗೆ ಸೂಪರ್ ಗುರು ಈ ಪರ್ಫಾರ್ಮೆನ್ಸ್ ಏನು ಹೇಳ್ತೀರಿ ಈ ಪರ್ಫಾರ್ಮೆನ್ಸ್ ಬಗ್ಗೆ It was very, very nice. Thank you so much, All ma'am. the stunts, very well done. All the best. Thank you, ma'am. ಅಲ್ಲ ಇಟ್ಸ್ ಕಮೆಂಟ್ಸ್ ಬಂದಾಗಿದೆ ಪಾಯಿಂಟ್ಸ್ ಕೂಡ ಕೊಟ್ಟಾಗಿದೆ ನಿಮ್ಮ ಪರ್ಫಾರ್ಮೆನ್ಸ್ ಕೂಡ ಆಗಿದೆ ನನ್ನ ಮಾತು ಬಗ್ಗೆ ನಗಲು ಪೋಲಿ ಬೇಗ ಜಾಸ್ತಿ ಬಿಟ್ಟು ಸ್ಟೇಜ್ ನುಂಚಿನ ಬಿಡ್ಚಿ ನೀವು ಪೂರ ಬ್ಯಾಕ್ ಸ್ಟೇಜ್ ಬೋಲೆ ಥ್ಯಾಂಕ್ ಯು ಸೋ ಮಚ್ ಕೆನ್ ವಿ ಹ್ಯಾವ್ ಅ ರೌಂಡ್ ಆಫ್ ಅಪ್ಲಾಸ್ ಫಾರ್ ಎಕ್ಸ್ಟ್ರೀಮ್ ಡಾನ್ಸ್ ಕ್ರೂ BC Road. ಸೊ ವೆಲ್ ಈ ಹೆಮ್ಸ್ ಡೇ ಟು ಡಾನ್ಸ್ ಗ್ರ್ಯಾಂಡ್ ಫಿನಾಲೆಯ ಮೊದಲ ತಂಡ ಈಗಾಗಲೇ ಪರ್ಫಾರ್ಮೆನ್ಸ್ನ ಕೊಟ್ಟಾಗಿದೆ 8 ತಂಡಗಳು ಒಟ್ಟು 9 ತಂಡಗಳಿದ್ರೂ ಕೂಡ ಇವತ್ತು ಒಂದು ತಂಡ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಟೋಟಲ್ 8 ಟೀಮ್ಸ್ ವಿಲ್ ಬಿ ಪಾರ್ಟಿಸಿಪೇಟಿಂಗ್ ಒಂದು ಟೀಮ್ನ ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ನಮ್ಮ ಜಡ್ಜಸ್ಗಳು ಆಲ್ರೆಡಿ ಇಷ್ಟೊಂದೆಲ್ಲ ಚೆನ್ನಾಗಿ ಮಾಡ್ತಾರಾ ಅಂತ ಕಾಯ್ತಾ ಇದ್ದಾರೆ ಪ್ರತಿಯೊಂದು ತಂಡ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಹೈ ಇದೆ ಎಲ್ಲರೂ ಕೂಡ ಡೇ ಟು ಡಾನ್ಸ್ ಅನ್ನುವಂಥ ಒಂದು ಟೈಟಲ್ ಏನಿದೆ ಅದು ಅವರ ತಂಡಕ್ಕೆ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ ವಿಶ್ ಎಲ್ಲ ತಂಡಗಳಿಗೂ ಕೂಡ ಅದನ್ನು ಕೊಡ್ಬೋದಾಗಿತ್ತು ಯಾಕಂತ ಹೇಳಿದ್ರೆ ಅವರು ಮಾಡಿರುವಂಥ ಹಾರ್ಡ್ ವರ್ಕ್ ಅದು ಸಣ್ಣದಲ್ಲ ದೇ ವರ್ಕ್ ವೆರಿ ಹಾರ್ಡ್ ಫಾರ್ ದಿಸ್ ಬಟ್ ಒಂದು ತಂಡಕ್ಕೆ ಮಾತ್ರ ಡೇ ಟು ಡಾನ್ಸ್ ಅನ್ನೋ ಟೈಟಲ್ ಸಿಗುವಂಥದ್ದು ಮುಂದಿನ ತಂಡಗಳು ಯಾವ ರೀತಿ ಪರ್ಫಾರ್ಮೆನ್ಸ್ನ ಮಾಡ್ತಾರೆ ಅಂತ ನೋಡುವಂಥ ಸಮಯ ಲೆಟ್ಸ್ ವೆಲ್ಕಮ್ ದ ಸೆಕೆಂಡ್ ಟೀಮ್ ಆನ್ ಸ್ಟೇಜ್ ದಟ್ ಈಸ್ ಇವರ ಹೆಸರಲ್ಲೇ ಸ್ಟಾರ್ ಇದೆ ಇವರ ಡಾನ್ಸಲ್ಲೂ ಕೂಡ ಒಂದು ಸ್ಟಾರ್ ಲುಕ್ ಇದೆ ಆ್ಯಂಡ್ ದಟ್ ಈಸ್ ನನ್ ಅದರ್ ದ್ಯಾನ್ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವು ಜೋರಾದ ಚಪ್ಪಾಳೆ ಫಾರ್ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವು हाय एना पुदर अजय क्लास ता पुदर डांसिंग स्टार्स एडपदो हो गया है तुझको तो प्यार सजना लाख करने तू इनकार सजना हो गया है तुझको तो प्यार सजना
amazing. Confidence was good. The way you all covered the stage also was very nice. All the best. ಎಂಕುಲ್ ಫಸ್ಟ್ ರೌಂಡ್ ಇಂಟ್ರಡಕ್ಷನ್ ರೌಂಡ್ಗ ಇಂಡಿಯಾ ಡ್ಯಾನ್ಸ್ ಮಲ್ತ ಈ ಡ್ಯಾನ್ಸ್ ಎಂಕುಲ್ ಮಸ್ತ್ ಕಡೆಟ್ ಮಲ್ತ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಮಾತ ಮಲ್ತ ಐವಕ್ಕ ಮೂಜಿ ಜನ ಜಡ್ಜಸ್ ಲಕ್ಕದುಂಟು ಸ್ಯಾಲ್ಯೂಟ್ ಪಾಡ್ಯರು ಸೂಪರ್ ಆತನ್ ಪಂಡ್ಯರು ಅಪ್ಪಗಿಂಕ್ಲೆ ಮಸ್ತ್ ಖುಷಿ ಆಂಡ್ ನೋ ಕಮೆಂಟ್ಸ್ ರಿಯಲಿ ಇಟ್ ವಾಸ್ ಅಮೇಝಿಂಗ್ ಎಂತ ಹೇಳೋದಂತ ನನಗೆ ಗೊತ್ತಾಗ್ತಿಲ್ಲ ಇಟ್ ವಾಸ್ ರಿಯಲಿ ರಿಯಲಿ ಮೈಂಡ್ ಬ್ಲೋಯಿಂಗ್ ಪರ್ಫಾರ್ಮೆನ್ಸ್ the talent enna group udullere enna rock stars udullere. I'm so proud. Now that's what we call a dare to dance. Thank you sir. Hi enna pudar manvita enkul quarter final select ayina mast kushita vishaya quarter final onnonni team igla onni team ittana I tank leg filmy folk round tikkana hey ante amalapuram ante ahapuram ee ante ichapuram ila kotti lagatar andhra jana. thank you jokul irnane superbulle jokul rada bortana malkolire so keep it in your mind. ಕ್ವಾರ್ಟರ್ ಫೈನಲ್ ಡೇಂಜರ್ ಝೋನ್ಗೆ ಬತ್ತಿತ್ತ ಆಂಡ ನಮ್ಮ ಸೆಮಿಫೈನಲ್ ಸೆಲೆಕ್ಟ್ ಆಯ್ನ ಮಸ್ತ್ ಖುಷಿಯ ಒಂದುಂಡು तेरी भक्ति का वरदान है जो कमाए वो धनवान है बिन किनारे की कश्ती है वो देवा तुझसे जो अनजान है यूं तो मूषक सवारी तेरी सब है पहरेदारी तेरी पाप की आंधियां नाक हो कभी ज्योति न हारी तेरी. ಗಣಪತಿ ಒಂಜಿ ಅಲ್ತಿರ್ದಿಡೆ ವಾಕ್ ಮಂತೇರೆ ಒಂಜಿ ವರಿಯನ ಮಿತ್ತುಂತುದು ಅಂಚನೆ ಗಣಪತಿ ಉಯ್ಯಾಲೆಡು ಕುಲ್ಲುದು ಯು ಡಿಡ್ ದಟ್. I like that. I like those things. ಮಸ್ತ್ ಖುಷಿ ಆನಿಂಗ್. ಪರ್ಫಾರ್ಮರ್ ಆಫ್ ದ ಡೇ ಪ್ರೈಸ್ ನ ಪಡಿತಾ ಇದ್ದಾರೆ. ಸೆಮಿಫೈನಲ್ ಸೆಲೆಕ್ಟ್ ಆದ ಎಂಕುಲಿತ್ತೆ ಫೈನಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಂತೊಂದುಲ್ಲ. ಫೈನಲ್ಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಎಂಗ್ಲು ಕೊರ್ಪ ಎಡ್ಡೆ ಕಾನ್ಸರ್ಟ್ ಮಾತ ಕೊರ್ಪ ಅಂಚನೆ ಸಪೋರ್ಟ್ ಮಲ್ತನ ಮಾತೆರೆಗ್ಲ ಥ್ಯಾಂಕ್ಸ್ ಮನ್ಬೇನ್. ಆಲ್ ದಿ ಬೆಸ್ಟ್ ಡ್ಯಾನ್ಸಿಂಗ್ ಸ್ಟಾರ್ಸ್ ಎಡಪದ. भारत हमको जान से प्यारा है सबसे न्यारा गुलिस्तां हमारा है. भारत हमको जान से प्यारा है सबसे न्यारा गुलिस्तां हमारा है. सदियों से भारत भूमि दुनिया की शान है. भारत माँ की रक्षा में जीवन कुर्बान है. भारत हमको जान से प्यारा है सबसे न्यारा गुलिस्तां हमारा है. शीतलां शस्य श्यामलां मातरं वन्दे सुजलां सुफलां मयज शीतलां शस्य श्यामलां मातरं वन्दे सुजलां सुफलां मयज शीतलां शस्य श्यामलां मातरं वन्दे. बार बार
हाँ अपनी जीत हो उनकी हार हाँ बार बार हाँ बोलो यार हाँ अपनी जीत हो उनकी हार हाँ कोई हमसे जीत न पावे चले चलो मिट जावे जो टकरावे चले चलो भले घोर अंधेरा छावे चले चलो कोई राह में ना थम जावे चले चलो टूट गई जब उंगली मुट्ठी पांचों मिली तो बन गई मुट्ठी एका बढ़ता ही जावे चले चलो देश की सेवा करना हमारा हक। एक सिपाही जब फौज में भर्ती होता है वो अपने आप को साबित करने के लिए नहीं, उसका जिद अपनी देश की सेवा करने के लिए। वही आखिर में सच्चा ईमानदार जिद्दी सिपाही है। तेरे कुर्बान मेरी माँ वंदे मातरम वंदे मातरम वंदे मातरम वंदे सुप्रजोत्सना पुलकितयामिनी फूलकुसुमिता द्रुमदल शोभिनी सुहासिनी सुमधुर भाषिनी सुखदां वरदां मातरं वत्सलां सुफलां बोलो भारत माता की वंदे 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 डांसिंग स्टार्स ವೆಲ್ ಇವತ್ತಿನ ಕಾಲಘಟ್ಟಕ್ಕೆ ಈ ಡ್ಯಾನ್ಸನ್ನು ನೋಡಿದರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ, ಹೆಮ್ಮೆ ಕೂಡ ಆಗುತ್ತೆ. ಯಾಕಂತ ಹೇಳಿದರೆ ನಮ್ಮ ಇಡೀ ದೇಶ ಬದಲಾವಣೆಯ ಹಂತದಲ್ಲಿದೆ. ನಮ್ಮ ದೇಶದಲ್ಲಿ ಏನು ಎಲ್ಲ ಕಪ್ಪು ಕಪ್ಪಾಗಿ ಕಾಣಿಸ್ತಾ ಇತ್ತು ಅದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಅದರ ಒರಿಜಿನಲ್ ಕಲರ್ಗೆ ವಾಪಸ್ ಬರ್ತಾ ಇದೆ. ಅವೇ ಪಂಡ ನಮ್ಮ ಮೋದಿ ಮಂತಿನ ಸರ್ ನಮ್ಮ ಪ್ರೈಮ್ ಮಿನಿಸ್ಟರ್ ದಾದುಲ್ಲೇರು ಅರ್ನ ಒಂಜಿ ಎಲ್ಲೇ ಪ್ರಯತ್ನ ದಾತ್ರ ಎಲ್ಲ ಒಂಚೂರು ಬೊಲ್ದ ಒಂದುಲ್ಲ ಐತೆ. ಸೊ ಅರ್ನ ಒಂಜಿ ಪ್ರಯತ್ನ ದಾದೊಂಡು ನಮ್ಮ ಮಾತಾಯಿಗೆ ಸಪೋರ್ಟ್ ಮಾಡ್ತದಲ್ಲ ಒಂಚೂರು ಸುರುಕು ಬಂಗಾತಿ ನಕಲು ಇತ್ತ ಪದೊಂದುಲ್ಲೆರೊಂದು ಮಾತಾ ಎಡ್ಡ ವಿಷಯ ನಮ್ಮ ದೇಶ ಚೇಂಜ್ ಆಗೋದುಂಡು. ಮೋಸ್ಟ್ಲಿ ಇಂಚಿನ ಎಲ್ಲೇ ಜೋಕ್ಲಿಡ್ದೆ ಈ ಒಂಜಿ ವಿಷಯನ ಸ್ಟಾರ್ಟ್ ಮಲ್ತಂದ ಇನಿ ನಮ್ಮ ಸೇಫ್ ಆದುಂಡು ನನ್ನ ಎಲ್ಲೆಲ್ಲ ಸೇಫ್ ಆದುಕೊಂಡು. ಸೊ ಡಾನ್ಸಿಂಗ್ ಸ್ಟಾರ್ಸ್ ಎಡಪದವು ನಿಜಕ್ಕೂ ಒಂದು ಒಳ್ಳೆಯ ವಿಚಾರ, ನಮ್ಮ ದೇಶವನ್ನು ಮತ್ತೆ ನೆನಪಿಸುವಂಥದ್ದು. ಸೊ ಇದೆಲ್ಲ ಆದಮೇಲೆ ಇಷ್ಟೆಲ್ಲ ಮಾಡಿದ್ದೀರಾ, ನಮ್ಮ ದೇಶದ ಬಗ್ಗೆ ಇಲ್ಲೊಂದು ಪರ್ಫಾರ್ಮೆನ್ಸ್ನ ಮಾಡಿದ್ದೀರಾ, ನಮ್ಮಲ್ಲಿ ಆ ಒಂದು ಏನು ದೇಶಭಕ್ತಿ ಇದೆ ಅದೆಲ್ಲವನ್ನು ಊಕಿಸಿಟ್ಟಿದ್ದೀರಾ. ಆದರೆ ನಾವು ಬರಬೇಕಾಗಿರೋದು ಡೇರ್ ಟು ಡ್ಯಾನ್ಸ್ಗೆ. ಡೇರ್ ಟು ಡ್ಯಾನ್ಸ್ ವೇದಿಕೆಯಲ್ಲಿ ಆಡಿಷನ್ ರೌಂಡ್ಗೂ ದೇಶಭಕ್ತಿ ಡ್ಯಾನ್ಸನ್ನು ಮಾಡಿದ್ರಿ ಅಲ್ವಾ? ಈಗ ಫಿನಾಲೆ ರೌಂಡಲ್ಲೂ ಅದನ್ನೇ ಮಾಡ್ತಾ ಇದ್ದೀರಾ ಅಲ್ವಾ? ಏನಾದರೂ ಸ್ಪೆಷಲ್ ಕನೆಕ್ಷನ್, ಗುಡ್ ಲಕ್ ಚಾಮ್ ಏನಾದರೂ ಇದೆಯಾ? ಏನು ಹೇಳಿ. ದಾಲಿಚ್ಚಿ ಪಕ್ಕಡೆ ಆರು ದೂರಾಡ್ ತೂದೆ ಪೋಡಿರಿ ನಮ್ಮನೆ ಕೈ ತಲ್ಪೊಂಡಾರು ಪೋಡಿದು ಬರಿ ಅಪ್ಪ ಮಮ್ಮಿ ಇಲ್ಲಡ ಗುಮ್ಮ ಗೊಂಗ ಬರ ಬಂದಿತ್ತೆ ಅಂದುವೆ ನಾನು.
Okay, anyways, over to the judges. Yes, Pooja, please. Hi team. Hi. ಓಕೆ ನಮಗೆ ಒಂಜಿ ನೇಷನ್ದ ಬಗ್ಗೆ ಒಂದು ಸಾಂಗ್ ಅವರ್ ಡಾನ್ಸ್ ಪ್ಲೇ ಆನಾಗ ನಮಗೆ ಮಸ್ತ್ ಪ್ರೌಡ್ ಫೀಲ್ ಆಪುಂಡು. ಸೊ ಅಂಚನೆ ಇನಿ ಮುಕ್ಕುಲ್ ಪರ್ಫಾರ್ಮ್ ಮಲ್ಪುನಾಗ ಇಂಗ್ಲೆ ಮಸ್ತ್ ಪ್ರೌಡ್ ಫೀಲ್ ಆಂಡ್ ಒಂಜಿ ಎಮೋಷ್ನಲ್ ಟಚ್ ಕೊರಿಯರ್ ಡಾನ್ಸ್ಗೆ ಥ್ರೂ ಔಟ್ ಫಾರ್ಮೇಷನ್ಸ್ ಅವಡ್ ನಿಕಲ್ನ ಒಂಜೊಂಜಿ ಎಲ್ಲೆಲ್ಲ ಪ್ರಾಪ್ಸ್ ಯೂಸೇಜ್ ಅವಡ್ ವಾಸ್ ವೆರಿ ನೈಸ್ ನೀಟ್. ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು. ಗಾಡ್ ಬ್ಲೆಸ್. Thank you, ma'am. All right, so Pooja, your comments are received by the team. Aita ಒಟ್ಟಿಗೆ Sanjay sir. Okay, performance-wise, costumes apt for the concept. But music's chosen. The variation of the music was neatly and cleanly edited. Thank you, sir. And the props usage, that was also very clean, neat, and Thank you, sir. yeah, thanks to your choreographer in fact. Anyways, so ಎಂಗ್ಲೊಟ್ಟಿಗೆ ಪೃಥ್ವಿ ಉಳ್ಳೇರು. ಪೃಥ್ವಿ ಈ ಪರ್ಫಾರ್ಮೆನ್ಸ್ ಬಗ್ಗೆ ನಾನು ಬಂದ್ಪಾರ ಮಸ್ತ್ ಪೊರ್ಲು ಮಂದಿರ ಒಂದು ಯಾಪಲ ಆಡಿಯೋ ವಿಜುವಲ್ ಮೀಡಿಯಂ ಆಡಿಯೋ ಎಂಗ್ಲೆ ಕೇಂದ್ರ ಖುಷಿ ಇತ್ತನ ಹಾಫ್ ವರ್ಕ್ ಇಸ್ ಡನ್. ಜನಕಲ್ ಮಸ್ತ್ ಕನೆಕ್ಟ್ ಆಯರೆಗ ಪ್ಯಾಟ್ರಿಯಾಟಿಕ್ ಥೀಮ್ಗೆ ತೊಂದರೆ 100% ಐಟ್ ಜನಕಲ್ ಮಸ್ತ್ ಕನೆಕ್ಟ್ ಆಪೇರೆ. Thank you, sir. ಏರೋ ಬೊಬ್ಬ್ಯಾಡಿ ಜೋಕುಲ್ ಆತ ಪೊರ್ಲು ಮಲ್ದೇರು. ಟೆಕ್ನಿಕಾಲಿಟಿ ಬಗ್ಗೆ ಸರ್ ಪಂಡ್ರೆ ಟೆಕ್ನಿಕಾಲಿಟಿ ಜಾಸ್ತಿ ಅಂತ ಪಂಡ್ರೆ ಪೋಪುಜಿ ಎಂಕ್ ಮಸ್ತ್ ಖುಷಿ ಆಂಡ್ ಜನಕ್ಲೆಗೆಲ್ಲ ಖುಷಿ ಆಂಡ್. ಥ್ಯಾಂಕ್ ಯು. Thank you so much. ಸೊ ಎಂಗ್ಲೇ ಖುಷಿ ಆಂಡ್ ಜನಕ್ಲೆ ಖುಷಿ ಆಂಡ್ ಎಂಗ್ಲ ಮೂಜಿ ಜಡ್ಜಸ್ ನಕ್ಲೆ ಖುಷಿ ಆಂಡ್ ಆಡ ಎಂಗ್ಲ ಸೂಪರ್ ಗುರುಕು ಖುಷಿ ಆತಂಡ ಇಜ್ಜ ಅಂತ ಕೇಂದ್ರ ಭಾರಿ ಖುಷಿ ಆತಂಡು. Especially that little girl, she was too good. ಇನಿ ಇನ್ನ ಅಲ್ಪ ಟೇಬಲ್ ಚಾಕ್ಲೇಟ್ ಉಂಡೆ ಇನಿ ಇಜ್ಜಿ ಚಾಕ್ಲೇಟ್ ಪಾಪ ರೆಕಾರ್ಡ್ ದಿಂಚಿ ಕಾತೊಂದಿತ್ತರಿ ಏಪನ್ ಅಲ್ಲೆತ್ತದೊಂದು ಚಾಕ್ಲೇಟ್ ಕೊರ್ಪೇರಿ ಇನಿ ಇಜ್ಜಿಗೆ ಅವೇ ನೆಕ್ಸ್ಟ್ ಕೊರ್ಕ ಬಣ್ಣ ಏಪಲ ಅರೆಗ್ ರೆಡ್ ಚಾಕ್ಲೇಟ್ ತಿಕ್ಕನಾಗ ಒಂದ್ ಜೀರ್ದೆತ್ತೋ ನಿಂತಾರೆ ಅರೆಗ್ ಬೋಡೆತ್ತು ನನ್ ಚಾರ್ನ ಅಡ್ಡಿ ಬಂದ್ಪುನ್. ಅದೇ That's why I didn't bring chocolates today. It goes to the wrong hands. Yes. He just spoke about Modi getting things to the right hand. So you give it directly to her. Yes, and they were connected to the audience. Audience were cheering them up very much. You have the audience poll. All the best. Yes, thank you so much, Super Guru. Audience poll tikkutundu pannaga audience na hididu shabdala barodu. So can we hear it for the dancing stars at Yarpadu? Woo! Yes, Anurag onji vishaya antu correct pantere. The name has it. You all are stars and will remain stars. Thank you so much. Very well done. Thank you. All the very best.